ಸಲ್ಲಿಕೆ ಮತ್ತೊಂದು ವಿನಿತ ಮಾತೆರನ್ನ ಸ್ವಾಗತ ವಲಯ ಸಂಘದ ಅಧ್ಯಕ್ಷರಾದ ಕರೀನಾ ಮೋಜಿ ವರ್ಷ ವಲಯ ಸಂಘನ ತುಮಕೂರು ನಮ್ಮ ವಲಯ ಅಧ್ಯಕ್ಷರು ಸುರೇಶ್ ಕೌಟರ್ ಇನಿತ ಮಹಾಸಭೆತ ಅಧ್ಯಕ್ಷತೆ ವಹಿಸಾದ ಇನಿತ ಕಾರ್ಯಕ್ರಮವನ್ನು ನಡಪಾದ ಕೊರೆಯುಳ್ಳರು ಶ್ರೀಯುತ ಸುರೇಶ್ ಶೆಟ್ಟರಿಗೆ ವಲಯ ಸಂಘದ ಪರವಾದ ಉಡಲ್ ದಿಂಜಿನ ಸ್ವಾಗತ ಕೋರುತ್ತೇವೆ. ಸುರೇಶ್ ಕೌಟರಿಗೆ ನಮ್ಮ ವಲಯದ ಮಾಜಿ ಉಪಾಧ್ಯಕ್ಷರು ಶೀಕರ ಶೆಟ್ಟಿ ಗೋಲ್ಯಾರ್ ಬೇರೆ ಭೂತ ಗೌರವ ಕೋರಡುತ್ತು ಹರಡ ವಿನಂತಿ ಬಂತು. ಕಾರ್ ಮಾರ್ನ ಒಂದೊಂದಿಗೆ 062 ನಮ್ಮ ವಲಯ ಸಂಘದ ಉಪಾಧ್ಯಕ್ಷರು ಜಗದೀಶ್ ರೈಕಲು ಇನಿತ ವೇದಿಕೆ ಡೊಳ್ಳರು ಅವರೆಲ್ಲ ಮೋಗೆಡ್ ಇನಿತ ಸಭೆಗೆ ಸ್ವಾಗತ ಮಲ್ಪೆ ಅವರಿಗೆ ವಲಯದ ಪೂರ್ವ ಪ್ರಧಾನ ಕಾರ್ಯದರ್ಶಿಗಳು ಮೋಹನ್ದಾಸ್ ಕಾಬೇರು ಭೂತ ಗೌರವ ಕೋರಡುತ್ತು ವಿನಂತಿ ಮಾಡ್ತಾರೆ. ರಿಟ್ಸ್ ಕಾರ್ ಮಹಾಸಭೆತ ವರದಿ ಮಂಡನೆ ಬಂದದ ನನ್ನ ಮಾತ ವಿವರ ಕೊಡಂಚಿನ ವಲಯದ ಪ್ರಧಾನ ಕಾರ್ಯದರ್ಶಿ ಗೋಪಾಲಕೃಷ್ಣ ಮೈಲಾಟ್ರ ವೇದಿಕೆ ಡೊಳ್ಳರು ಅವರೆಲ್ಲ ಈ ಸಭೆಗೆ ಯಾನೆ ಪ್ರೀತಿಪೂರ್ವಕವಾದ ಸ್ವಾಗತ ಬಂದದ್ದು ಅವರಿಗೆ ವಿಠಲ ಶೆಟ್ಟಿ ಅಮ್ಮ ಮಗರು ಹಿರಿಯ ಸದಸ್ಯರು ಮಂತರ್ಪೆಗೆ ಬಂದದ್ದು ಭೂತ ಗೌರವ ಕೋರಡುತ್ತು ವಿನಂತಿ ಮಾಡ್ತಾರೆ. ಅಂಚನೆ ಏನೇ ನಂಗೆ ಪಣವದ ಲೆಕ್ಕಾಚಾರ ಕೋರಿಯುಳ್ಳರು ವಲಯದ ಕೋಶಾಧಿಕಾರಿಗಳು ಶ್ರೀಯುತ ಜಗದೀಶ್ ಸುಲಯರು ಅವರೆಲ್ಲ ಈ ಮಹಾಸಭೆತ ಕಾರ್ಯಕ್ರಮಗೂ ಮೋಕೆಡ್ ಸ್ವಾಗತ ಮಾಡ್ತವೆ. ಅವರಿಗೆ ಶ್ರೀಯುತ ಬಾಬು ಶೆಟ್ಟಿ ಮುನ್ನೂರು ಹಿರಿಯ ಸದಸ್ಯರು ಬಂದದ್ದು ಭೂತ ಗೌರವ ಕೋರಡುತ್ತು ವಿನಂತಿ ಮಾಡ್ತವೆ. ವಾರ್ಷಿಕ ಮಹಾಸಭೆಟ್ಟು ವೇದಿಕೆ ಡೊಳ್ಳರು ನಮ್ಮ ವಲಯದ ಜೊತೆ ಕಾರ್ಯದರ್ಶಿಗಳು ಹಿರಿಯರ ನಂಚಿನ ರಮೇಶ್ ರೈಕಲು ಅವರನ್ನ ಮೋಗೆಡ್ ಸ್ವಾಗತ ಮಾಡ್ತವೆ. ಅವರಿಗೆ ಶ್ರೀಯುತ ಸತೀಶ್ ಭಂಡಾರಿ ವಲಯದ ಪೂರ್ವ ಕೋಶಾಧಿಕಾರಿಗಳು ಅವರ ವೇದಿಕೆ ಬಂದದ ಭೂತ ಗೌರವ ಕೋರಡುತ್ತು ವಿನಂತಿ ಮಾಡ್ತವೆ. ವೇದಿಕೆ ವಲಯದ ಯುವ ವಿಭಾಗದ ಅಧ್ಯಕ್ಷರ ನಂಚಿನ ಸಂತೋಷ್ ಮೇಲಟ್ಟರುಳ್ಳರು ಅವರನ್ನ ವಲಯ ಸಂಘದ ಕಾರ್ಯಕ್ರಮಗೂ ಮೋಕೆಡ್ ಸ್ವಾಗತ ಮಾಡ್ತದ್ದು. ಅವರಿಗೆ ಶ್ರೀಯುತ ಪ್ರದೀಪ್ ಚಂದ್ರ ಶೆಟ್ರ್ ನಮ್ಮ ವಲಯದ ಪೂರ್ವ ಜೊತೆ ಕಾರ್ಯದರ್ಶಿಗಳು ಅವರ ವೇದಿಕೆ ಬಂದದ ಭೂತ ಗೌರವ ಕೋರಡುತ್ತು ವಿನಂತಿ ಮಾಡ್ತಾರೆ. ಅಂಚನೆ ಮಹಿಳಾ ವಿಭಾಗದ ಉಪಾಧ್ಯಕ್ಷರು ಸರೋಜಿನ ರೈಕಲು ವೇದಿಕೆ ಡೊಳ್ಳರು ಅವರೆಲ್ಲ ಈ ಸಭೆಗೆ ಯಾನ ಪ್ರೀತಿಡ್ ಸ್ವಾಗತ ಮಾಡ್ತವೆ. ಅವರಿಗೆ ಶ್ರೀಮತಿ ಅರುಂಧತಿ ಶೆಟ್ಟಿ ವಲಯದ ಪೂರ್ವ ಉಪಾಧ್ಯಕ್ಷರು ಅವರ ವೇದಿಕೆ ಬಂದದ ಸ್ವಾಗತದ ಹೂಕೋರಡೊಂದು ವಿನಂತಿ ಮಾಡ್ತವೆ. ವೇದಿಕೆ ಸಾಂಸ್ಕೃತಿಕ ವಿಭಾಗದ ಸಂಚಾಲಕರು ನಿತೇಶ್ ಶೆಟ್ಟಿ ವೇದಿಕೆಗಳಲ್ಲಿ ಅವರೆಲ್ಲ ಮೋಕೆಡ್ ಸ್ವಾಗತ ಮಾಡ್ತದ್ದು. ಅವರಿಗೆ ಶ್ರೀಯುತ ಪ್ರದೀಪ್ ಕಿಲ್ಲರ್ ಬಂದದ ಭೂತ ಗೌರವ ಕೋರಡುತ್ತು ವಿನಂತಿ ಮಾಡ್ತವೆ. ಅಂಚನೆ ವೇದಿಕೆ ವಲಯದ ಸ್ತ್ರೀ ಒಕ್ಕೂಟದನ್ನು ಭಾರಿ ಯಶಸ್ವಿಯಾದ ನಡಪಾದ ಬೋಧಿಪಣಂಚಿನ ಗೀತಾ ಶೆಟ್ಟುಳ್ಳರು ಅವರಿಗೆಲ್ಲ ಮೋಕೆದ ಸ್ವಾಗತ ಕೋರುವುದು. ಅವರಿಗೆ ಕಾರ್ಯಕಾರಿ ಸಮಿತಿದ ನಮ್ಮ ಪುಷ್ಪಾವತಿ ಶೆಟ್ರು ಮತ್ತದ ಕಾರ್ಯಕಾರಿ ಸಮಿತಿದ ಸದಸ್ಯರು ಪುಷ್ಪದ ಗೌರವ ಕೋರಡುವುದು ವಿನಂತಿ ಮಾಡ್ತವೆ. ಸೋಮೇಲು ನಮ್ಮ ಈ ಮಹಾಸಭೆಟ್ಟು ನಮ್ಮ ವಲಯದ ನೋಂದಾವಣಿ ಆಯ್ನ ಕಡೀರ್ದ ಅಧ್ಯಕ್ಷರು ಕಪ್ಪದ ಅಧ್ಯಕ್ಷರು ಮಾಬಲ್ ಶೆಟ್ಟಿ ತಂದಲ್ಲ ಹಿರಿಯರಾದ ನಮ್ಮ ಮಾತಾ ಕಾರ್ಯಕ್ರಮ ಮಾತೆ ನಂಚಿನ ಹಿರಿಯರ ನಂಚಿನ ಜಯರಾಮ್ ತಂದಿರುಳ್ಳರು ಅವರಿಗೆ ಮೋಗ್ಯದ ಸ್ವಾಗತ ಕೋರುವುದು. ಅವರ ವೇದಿಕೆ ಬಂದದ್ದು ವಲಯಾಧ್ಯಕ್ಷರ ಒಂದು ಭೂತ ಗೌರವವನ್ನು ಸ್ವೀಕಾರ ಮಾಡಿಕೊಡುವುದು ವಿನಂತಿ ಮಾಡ್ತಾರೆ. ಅಂಚನೆ ಈ ಮಹಾಸಭೆಟ್ಟು ವಲಯದ ಪೂರ್ವಾಧ್ಯಕ್ಷರ ನಂಚಿನ ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತುಳ್ಳರು
ನಮ್ಮ ವಲಯ ಸಂಘದ ಈ ಭವನದ ಸ್ಥಾಪನೆದ ಒಂಜಿ ವ್ಯವಹಾರಿಗಳಾದ ಅರೆನ ಈ ವೇದಿಕೆಗೆ ಮೋಕೆಡೆ ಸ್ವಾಗತ ಮಲ್ತೊಂದು ಈ ಸಭೆಗೆ ಸ್ವಾಗತ ಮಲ್ತೊಂದು ವಲಯ ಅಧ್ಯಕ್ಷರ ಆರೊಂಜಿ ಪೂರ್ತ ಗೌರವವನ್ನು ಸ್ವೀಕಾರ ಮಾಡ್ಕೊಂಡು ವಿನಂತಿ ಮಾಡ್ತಾರೆ. ನಮ್ಮ ವಲಯ ಸಂಘ 14 ಗ್ರಾಮದ ಒಂಜಿ ಒಕ್ಕೂಟ ಗ್ರಾಮ ಸಮಿತಿದ ಅಧ್ಯಕ್ಷರನ್ನಗಲು ಈ ಮಾಸಬೆಟ್ಟುಳ್ಳೇರು ಅಗಲು ಬರ್ಬಡು ಗೊಲ್ಲಾಲದ ಚಿತ್ತರಂಜನ್ ಮಾಡ ಇತರರ ದಯಾಮಂತದ ಗ್ರಾಮ ಸಮಿತಿದ ಸುರೇಂದ್ರ ಶೆಟ್ರು ಅರ ಬಂದದ ಅಂಚನೆ ಗ್ರಾಮದ ಅಧ್ಯಕ್ಷರನ್ನಗಲು ಇದ್ದಿದ್ದ ಜವಾಬ್ದಾರಿದ ಒಂಜಿ ಸ್ನಾನಗಳು ದಯಾಮಂತದ ಪೂತ ಗೌರವವನ್ನು ಸ್ವೀಕಾರ ಮಾಡ್ಬಡು ಗೊಲ್ಲಾಲದ ಪರವಾದ ರಘುರಾಮ್ ಶೆಟ್ರು ದಯಾಮಂತದ ಬಂದದ ಪೂತ ಗೌರವವನ್ನು ಸ್ವೀಕಾರ ಮಾಡ್ಬಡು ಸೋಮೇಶ್ವರದ ಪುಷ್ಪರಾಜ ಶೆಟ್ರುಳ್ಳೇರು ಪತ್ರಕರ್ತರು ಅವರೆಲ್ಲ ಪೂತ ಗೌರವವನ್ನು ಸ್ವೀಕಾರ ಮಾಡ್ಬಡು ಕೋಟೆಗಾರ ಗ್ರಾಮ ಸಮಿತಿದ ಕೃಷ್ಣ ಶೆಟ್ರು ಕೆಳಗಿನ ಕೋಟೆಗಾರ ಗೊತ್ತು ನಮ್ಮ ಮಾತಾ ಲೇಸಿಗೆ ಮಲ್ಲ ಒಂಜಿ ಬಿರುಸ್ತಾರೆ ಅಲ್ಲ ಪೂತ ಗೌರವವನ್ನು ಸ್ವೀಕಾರ ಮಾಡ್ಬಡು ತಲಪಾಡಿ ಗ್ರಾಮ ಸಮಿತಿದ ಸುಧಾಕರ್ ಅಡ್ಡಿ ತಯಾರು ಯಶಸ್ವಿ ಒಂಜಿ ಗ್ರಾಮ ಸಮಿತಿಯಾದ ನೋಡ್ಕು ಬರೆಯರ ಕಾರಣಕರ್ತರ ಸುಧಾಕರ್ ಅಡ್ಡಿ ತಯಾರು ಪೂತ ಗೌರವವನ್ನು ಸ್ವೀಕಾರ ಮಾಡ್ಬಡು ಇನ್ನ ಗ್ರಾಮ ಸಮಿತಿದ ಅಧ್ಯಕ್ಷರು ಶ್ರೀ ಶಿವರಾಮ್ ಶೆಟ್ಟಿ ಸಾಂತ್ಯಗುತ್ತು ಹಿರಿಯರು ಅಲ್ಲ ಪೂತ ಗೌರವವನ್ನು ಸ್ವೀಕಾರ ಮಾಡ್ಬಡು ಮಂಜನಾಡಿದ ಅಧ್ಯಕ್ಷರು ಪುರಂದರ ಶೆಟ್ರು ಶ್ರೀಮಂತದ ವೇದಿಕೆ ಬಂದದ ಪೂತ ಗೌರವವನ್ನು ಸ್ವೀಕಾರ ಮಾಡ್ಬಡು ಪುರಂದರ ಶೆಟ್ಟರ್ನ ಅನುಪಸ್ಥಿತಿಯಲ್ಲಿ ಮಂಜನಾಡಿ ಗ್ರಾಮ ಸಮಿತಿದ ಕಾರ್ಯಕಾರಿ ಸಮಿತಿದ ಪ್ರವೀಣೆ ಬಂದದ ಪೂತ ಗೌರವವನ್ನು ಸ್ವೀಕಾರ ಮಾಡ್ಬಲೆ ಮುನ್ನೂರು ಗ್ರಾಮ ಸಮಿತಿದ ಶಶಿಕರ ಶೆಟ್ರು ಶ್ರೀಮಂತದ ಜಾವಡಿಗೆ ಬಂದದ್ದು ವಿಜಿಂದಾಂಡ ಮುನ್ನೂರು ಗ್ರಾಮದ ಎರಲ್ಲ ಪ್ರಮುಖರ ಬಂದದ್ದು ಪೂತ ಗೌರವವನ್ನು ಸ್ವೀಕಾರ ಮಾಡ್ಬಲೆ ಬಾಬಣ್ಣ ಏರ್ಬಲೆ ಕೊಡೋರ ಬಾಬಣ್ಣ ಅಧ್ಯಕ್ಷರನ್ನ ಅನುಪಸ್ಥಿತಿಯಲ್ಲಿ ಏನು ಪೂತ ಗೌರವವನ್ನು ಸ್ವೀಕಾರ ಮಾಡ್ಬಿಡು ಅರೇಕಾಲ ಗ್ರಾಮ ಸಮಿತಿದ ಮಹಾಬಲ ಇಟ್ಟ ಹೆಬ್ಬೇಲಿ ಬೇರೆ ದಯಾಮಂತದ ಮರಡು ಅನ್ನ ಅನುಪಸ್ಥಿತಿಯಲ್ಲಿ ಅರೇಕಾಲ ಗ್ರಾಮದ ಎರಲ್ಲಿಂದ ದಯಾಮಂತದ ಬಲೆ ಕೊಣಾಜಿ ಗ್ರಾಮದ ಅಧ್ಯಕ್ಷರೇ ಭಾಸ್ಕರ್ ಶೆಟ್ರು ಅರೆಕಾಲದ ದಯಾಮಂತದ ಬಂದದ ಪೂತ ಗೌರವ ಸ್ವೀಕಾರ ಮಾಡ್ಬಲೆ ಕೊಣಾಜಿ ಗ್ರಾಮದ ಅಧ್ಯಕ್ಷರೇ ನಮ್ಮ ಹಿರಿಯರು ರವೀಂದ್ರ ರಾಯ್ ಕಲ್ಲಿಮಾರು ವಲಯ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಕಟ್ಟಡ ಸಮಿತಿದ ಪ್ರಧಾನ ಕಾರ್ಯದರ್ಶಿಗಳಾದ ಕಾರ್ಯಭಾರ ಮಾಡ್ತಿದ್ದಾರೆ ಅಲ್ಲ ಪೂತ ಗೌರವವನ್ನು ಸ್ವೀಕಾರ ಮಾಡ್ಬಾರ್ದು ಅಮಲಮಗೂರು ಗ್ರಾಮ ಸಮಿತಿದ ಪ್ರವೀಣ್ ರೈಕಲು ಬರಡು ಪ್ರವೀಣ್ ರೈಕಲ್ನ ಅನುಪಸ್ಥಿತಿಯಲ್ಲಿ ಅಮಲಮಗೂರದ ಎರಲ್ಲ ಬಲ್ಲೆ ಅರುಂಧಕ್ಕ ಬಂದದ ಪೂತ ಗೌರವವನ್ನು ಸ್ವೀಕಾರ ಮಾಡ್ಬಾರ್ದು ಬೆಲ್ಮ ಗ್ರಾಮದ ಮೋಹನ್ದಾಸ್ ಶೆಟ್ರು ದಯಾಮಂತದ ಬರಡು ಅವರನ್ನ ಅನುಪಸ್ಥಿತಿಯಿಂದ ರವೀಂದ್ರ ಶೆಟ್ರು ಕಾರ್ಯಕಾರಿ ಸಮಿತಿದ ಸದಸ್ಯರು ಬೆಲ್ಮದ ಬಂದದ ಪೂತ ಗೌರವವನ್ನು ಸ್ವೀಕಾರ ಮಾಡಬಲ್ಲೆ ಗೋಲೆಯಾರ್ ಗ್ರಾಮ ಸಮಿತಿದ ಅಧ್ಯಕ್ಷರು ಯೋಗ್ಯ ಶ್ರೀ ರೋಹಿನಾಥ್ ಶೆಟ್ರು ಅಲ್ಲ ವೇದಿಕೆ ಬರಡು ಗೋಲೆಯಾರ್ನ ಯಶಸ್ವಿ ಕಾರ್ಯಕ್ರಮದ ಮೂಲಕ ಅವರು ಗ್ರಾಮ ಸಮಿತಿನ ಕ್ರಿಯಾಶೀಲ ಬಂದಿದ್ದಾರೆ ರೋಹಿನಾಥ್ ಶೆಟ್ರು ಅಲ್ಲ ವೇದಿಕೆ ಬಂದದ ಪೂತ ಗೌರವವನ್ನು ಸ್ವೀಕಾರ ಮಾಡಿಕೊಂಡು ವಿನಂತಿ ಮಾಡ್ತಾರೆ. ನೆಚ್ಚಿನ ಮಾತಾ ಬಾವರು ಗ್ರಾಮ ಸಮಿತಿದ ಜಗಡೇರು ಶ್ರೀಮಂತದ ವೇದಿಕೆ ಬರಡು ಯೋಗೀಶ್ ಹೆಗ್ಡೇರು ಬಾವರು ಗ್ರಾಮದ ಅಧ್ಯಕ್ಷರು ಶ್ರೀಮಂತದ ವೇದಿಕೆ ಬಂದದ ಆರು ಪೂತ ಗೌರವ ಸ್ವೀಕಾರ ಮಾಡಿಕೊಂಡು ವಿನಂತಿ ಮಾಡ್ತಾರೆ. ನೆಚ್ಚಿನ ಆತ ಬಂಧುಲಿನ ಮೋಕೆಡೆ ಸ್ವಾಗತ ಮಾಡಿಕೊಂಡು ಮಹಾಸಭೆತ ತುಂಬದ ಕಾರ್ಯಚಟುವಟಿಕೆಯನ್ನು ವಲಯಾಧ್ಯಕ್ಷರ ನಡಪಾದಕರು ಆರು ವಿನಂತಿ. ಗತ ವರ್ಷದ ಮಹಾಸಭೆಯ ನಡವಳಿಕೆಗಳನ್ನು ಓದಿ ದಾಖಲಿಸುವುದು. ಎರಡು 2022-23 ಸಾಲಿನ ವಾರ್ಷಿಕ ವರದಿ ಮಂಡನೆ ಮತ್ತು ಅಂಗೀಕಾರ. ಭಟ್ರ ಸಂಘ ಉಲ್ಲಾಲ ವಲಯ ಪದ್ಮಾಲಯ ಗ್ರಾಮದ ಎಲ್ಲ ಬಂಟ ಬಂಧುಗಳೇ ಮೋಕೆಡೆ ಇನ್ನಿತ ಈ ಒಂದು ಮಹಾಸಭೆಗೆ ಎದುಕೊಂಡು ನಿಮಗೆ ಪ್ರೀತಿಪೂರ್ವಕ ಸೋಮನ ಸಂದಾಯ ಮಾಡುತ್ತದೆ. ವಿಶೇಷವಾದ ಸುಮಾರು 54 ವರ್ಷದ ಸ್ಥಾಪನೆ ಚಿತ್ತದ ಈ ಒಂದು ಸಂಘ ನಿರಂತರವಾದ ಸಮಾಜಮುಖಿ ಕಾರ್ಯಕ್ರಮಗಳು ಮುಂಚೆ ನಡೆಯುತ್ತದೆ. ಜಾತಕ 14 ಗ್ರಾಮದ ಬಂಟ ಬಂಧುಗಳೇ ಒಂಜಿ ಮಲ್ಪುನ ಒಂಜಿ ವೇದಿಕೆಯಾದ ನಮ್ಮ ಎದುರು ಈ ಒಂದು ಬಂಟ ಭವನ
ನಿಖಲ ಎದುರು 22ನೇ ವಾರ್ಷಿಕ ಮಹಾಸಭೆದ ವರದಿನ ಜೀವನದಲ್ಲೇ ಬಂದಲೆ ಆತ್ಮೀಯ ಸಮಾಜ ಬಾಂಧವರು, ಉಳ್ಳಾಲ ವಲಯದ 14 ಗ್ರಾಮಗಳ ವ್ಯಾಪ್ತಿಯ ಸಮಾಜ ಬಾಂಧವರ ಆಶೋತ್ತರಗಳಿಗೆ ಪ್ರಾಮಾಣಿಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ಸ್ಪಂದಿಸಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯ ಸ್ಪಷ್ಟ ಉದ್ದೇಶದಿಂದ ಸಂಘಟನೆಗೊಂಡು ಕ್ರಿಯಾಶೀಲವಾಗಿ ಕಾರ್ಯೋನ್ಮುಖವಾಗಿರುವ ನಮ್ಮ ಬಂಟರ ಸಂಘ ಉಳ್ಳಾಲ ವಲಯ ರಿಜಿಸ್ಟರ್ ಇದರ 22ನೇ ವಾರ್ಷಿಕ ವರದಿಯನ್ನು ತಮ್ಮೆಲ್ಲರ ಮುಂದಿಡಲು ಸಂತೋಷ ಪಡ್ತಾ ಇದ್ದೇವೆ. ಬಂಧುಗಳೇ, ಈಗಾಗಲೇ ಎಲ್ಲರ ಕೈಯಲ್ಲಿ ಈ ವರದಿಯು ಕೈಯಲ್ಲಿ ಇದ್ದು ಅದನ್ನು ತಾವೆಲ್ಲರೂ ಓದಿ ಮನನ ಮಾಡಿಕೊಂಡಿರಬಹುದೆಂದು ಆಶಿಸ್ತೇನೆ. ತತ್ಸಂಬಂಧವಾಗಿ ಒಂದು ವೇಳೆ ವರದಿಯನ್ನ ಓದಬೇಕೆಂದರೆ ನಿಮ್ಮ ಮುಂದೆ ಓದ್ತಾ ಇಲ್ಲದಿದ್ದರೆ ತಾವು ಅಂಗೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. 2022-23 23-24ನೇ ಸಾಲಿನ ಲೆಕ್ಕಪತ್ರ ಪರಿಶೋಧನೆ ಮಂಡನೆ ಮತ್ತು ಅಂಗೀಕಾರ. ಜಮ್ಮ ಖರ್ಚು ಮಾತ್ರ ಬಂಡೆ ಅವರೇ 22-23 ಜಮ್ಮ ಖರ್ಚು ಮಾತ್ರ ಐದು ಒಂದು ಬಾಕಿ ಆಗ್ತದೆ. ಸವಕಲ್ಲಿ ನಿಧಿ ಬಂದೊಂದು ಬಾಕಿ ಆಗ್ತದೆ 15,22,997.26 22-23 ಪೇಜ್ ನಂಬರ್ 9. ಖರ್ಚು ಹೀರಿಕೊಂಡು ಆಟದ ಕೂಟದ ಖರ್ಚು 1,34,000, ಲೆಕ್ಕ ನಿರ್ವಹಣಾ ಖರ್ಚು 11,800, ಐತನೇ ವಂಶವಾಣಿ ಶುಲ್ಕ 21,000, ವಾರ್ಷಿಕ ಮಹಾಸಭೆಯ ಖರ್ಚು 29,704, ಬ್ಯಾಂಕ್ ಚಾರ್ಜ್ 188.31, ಸ್ವಚ್ಛತಾ ವೆಚ್ಚ 9,214, ಆದಾಯ ತೆರಿಗೆ ಪಾವತಿ 17,19,4,085, ಆಲ್ ಡಿಸ್ಕೌಂಟ್ 10,000, ಆರ್ಥಿಕ ಸಹಾಯ ಸಮಾಜ ಬಾಂಧವರಿಗೆ 90,000, ವಿದ್ಯುತ್ ಶುಲ್ಕ ಪಾವತಿ 2,74,893, ಜನರೇಟ್ ಖರ್ಚು 39,603, ಸಭಾ ಖರ್ಚು 15,255, ಎಸ್ಕಾಂ ಸರ್ವಿಸ್ ಚಾರ್ಜ್ 7,000, ಪಂಚಾಯತ್ ತೆರಿಗೆ ಪಾವತಿ 50,510, ಇತರ ಖರ್ಚು 5,310, ಪ್ರಚಾರ ಮತ್ತು ಜಾಹೀರಾತು ಖರ್ಚು 2,000, ಪೋಸ್ಟೇಜ್ ಮತ್ತು ದೂರವಾಣಿ 6,124, ಸಿಬ್ಬಂದಿ ವೇತನ 1,54,000, ನೀರಿನ ಬಿಲ್ 1,070, ಮುದ್ರಣ ಮತ್ತು ಸ್ಟೇಷನರಿ 4,263, ನೋಂದಾವಣಿ ನವೀಕರಣ ಶುಲ್ಕ 3,755, ವೇತನ 1,29,890, ರಿಪೇರಿ ಮತ್ತು ನಿರ್ವಹಣೆ 61,410, ಪ್ರಯಾಣ ವೆಚ್ಚ 250, ಕ್ರೀಡೋತ್ಸವ ಖರ್ಚು 2,14,600, ಯಕ್ಷಗಾನ ಖರ್ಚು 5,200, ಆದಾಯ ಆಟದ ಕೂಟಕ್ಕೆ ಬಂದ ಜಮೆ 1,05,100, ಬಂಟರ ಭವನ ಹಾಲ್ ಬಾಡಿಗೆ 13,91,000 22-23 ವೈದಿನ, ಬಡ್ಡಿ ಠೇವಣಿ 10,026, ಬಡ್ಡಿ ಅಸ್ಕಿ ಖಾತೆ 6,984, ಸದಸ್ಯತ್ವ ಶುಲ್ಕ 7,400, ಕ್ರೀಡಾಕೂಟಕ್ಕೆ ಬಂದ ಜಮೆ 2,05,000, ಇತರ 4 ಆದಾಯಕ್ಕಿಂತ ಹೆಚ್ಚು ಖರ್ಚು 12,84,791, ಟೋಟಲ್ 30,50,805.57. ಬೊಕ್ಕ 23-24 ಆದಾಯ ಬೊಕ್ಕ ಖರ್ಚು. ಲೆಕ್ಕ ಪರಿಶೋಧನಾ ಶುಲ್ಕ 18,880, ಲೆಕ್ಕಪತ್ರ ನಿರ್ವಹಣಾ ಖರ್ಚು 25,960, ಬ್ಯಾಂಕ್ ಚಾರ್ಜ್ 253, ಬಂಟರ ಸಂಘ ಕಲೋತ್ಸವ ಗುರುಪ್ರಡಾಯನ 97,740, ಬಂಟರ ಸಂಘ ಕಲಾ ವೈಭವ ಖರ್ಚು ಫಂಡ್ ದಾಯನ 2,38,489, ಸ್ವಚ್ಛತಾ ವೆಚ್ಚ 1,48,263, ಸಾಂಸ್ಕೃತಿಕ ಕಾರ್ಯಕ್ರಮ ಖರ್ಚು 7,000, ಸಭಾಕಲಿ ನಿಧಿ 13,58,899, ಆರ್ಥಿಕ ಸಹಾಯ 15,000, ವಿದ್ಯುತ್ ಶುಲ್ಕ 2,64,646, ಜನರೇಟ್ ಖರ್ಚು 60,096, ಕಲೋತ್ಸವ ಖರ್ಚು 12,740, ಕೂಲಿ 4,500, ಮರ್ಯಾದ ಕೂಡುಕಟ್ಟು ಖರ್ಚು 1,76,370, ಸಭಾ ಖರ್ಚು 14,995, ಸದಸ್ಯತ್ವ ಶುಲ್ಕ 12,000, ಎಸ್ಕಾಂ ಸರ್ವಿಸ್ ಚಾರ್ಜ್ 13,500, ಇತರ ಖರ್ಚು 63,547, ಪೂಜೆಯ ಖರ್ಚು 8,850, ಪೋಸ್ಟೇಜ್ 80, ಮುದ್ರಣ ಮತ್ತು ಸ್ಟೇಷನರಿ 8,501, ರಿಪೇರಿ ಮತ್ತು ನಿರ್ವಹಣೆ 94,702, ಸಿಬ್ಬಂದಿ ವೇತನ 1,54,000, ಪ್ರಯಾಣ ವೆಚ್ಚ 1,650, ವಿಶ್ವ ಬಂಡ್ ಸಮ್ಮೇಳನದ ಖರ್ಚು ಉಡುಪಿಡಾಯನ 2,82,585, ನೀರಿನ ಬಿಲ್ 1,515,
ఒక ಇನ್ಕಮ್ ಈ ರೀತಿ ಉಂಟು. ಬಂಟರ ಭವನ ಹಾಲ್ 23-24 13,87,000. ದೇಣಿಗೆ ಜಮ 1,04,000. ಕ್ರೀಡಾ ಬಹುಮಾನ 20,000. ಸಾಂಸ್ಕೃತಿಕ ಕಾರ್ಯಕ್ರಮ ಬಹುಮಾನ 10,000. ಬಡ್ಡಿ ಎಸ್ಪಿ ಖಾತೆದ 6,846. ಬಡ್ಡಿ ಠೇವಣಿ 9,480. ಸದಸ್ಯತ್ವ ಶುಲ್ಕ ಜಮ 4,200. ಬಂಟ ಕಲೋತ್ಸವ ಬಂದ ದೇಣಿಗೆ ಗುರುಪ್ರಣಾಯ 75,000. ಬಂಟ ಕಲಾ ವೈಭವದಿಂದ ಬಂದ ದೇಣಿಗೆ ಬಸವರಾಜ 1,36,000. ಒಕ್ಕ ವಿಶ್ವ ಬಂಟ ಸಮ್ಮೇಳನದಿಂದ ಬಂದ ದೇಣಿಗೆ ಮತ್ತು ಬಹುಮಾನ 2,14,000. ಮರ್ಯಾದದ ಕೂಡುಗಟ್ಟಿಗೆ ಬಂದ ದೇಣಿಗೆ ಮತ್ತು ಬಹುಮಾನ 2,53,000. ಆದಾಯಕ್ಕಿಂತ ಹೆಚ್ಚು ಖರ್ಚು 8,73,235. ಒಟ್ಟು 30,94,761. ಸಿಬ್ಬಂದಿ ವೇತನ ಬಂದವು ಕ್ಲೀನಿಂಗ್ ಚಾರ್ಜ್. ನಮ್ಮ ಕ್ಲೀನಿಂಗ್ ಚಾರ್ಜ್ ಮಾಡ್ಬೋದು ಪ್ರತಿ ಫಂಕ್ಷನ್ ಆದ ನಮಗೆ ಆಯ್ತಾ. ಅವು ಪಡ ಡೇಟ್ ಒಂದೇ ಬಾರ್ದೇವೆ ಕುಡಂಜಿ ಎಟ್ಕೊಳ್ಳಿ ಒಟ್ಟಿಗೆ ಬಾರ್ದೇವೆ. ಒಪ್ಪಂದಿ ಸುರೇಶನ ನಮ್ಮ ಸಿಬ್ಬಂದಿ ವೇತನ 1,56,000. ಒಂಜಿ ಕ್ಲೀನಿಂಗ್ ಚಾರ್ಜ್ 22-23 ವೇತನ ಮಾಡ್ತೇವೆ. ಆಡಿಟರ್ ಇಂಗ್ಲಿಷ್ ಮಲ್ಪಡ ಒಂಜಿ ವೇಜಸ್ ಅಂತ ಮಾಡ್ತಾರೆ, ಒಂಜಿ ಸ್ಯಾಲರಿ ಅಂತ ಮಾಡ್ತಾರೆ. ವೇಜಸ್ ಬೈ ಮಿಸ್ಟೇಕ್ ವೇತನ ಅಂತ ಒಂಜಿ ಸಂಬಳ ಅಂತ ಮಾಡಿರ್ತದೆ. ಅದೇ ಶುಚಿತ್ವದ ಬಗ್ಗೆ ಸಪರೇಟ್ ಬಂದದ್ದು ಆಡಿಟರ್ ಕೊಟ್ಟು ಕೊಡ್ತೇವೆ. ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆದಾಗ ವೇಜಸ್ ಹೋದು ವೇತನ ಬರಲ್ಲ, ಅಂದ್ರೆ ಸ್ಟಾಫ್ ಸ್ಯಾಲರಿ ಹೋದು ಸಿಬ್ಬಂದಿ ವೇತನ ಅಂದ್ರೆ ಒಂದು ವರ್ಷದ 9 ವರ್ಷದ ಒಟ್ಟಾದ ಮಾಡ್ತಾರೆ ಕ್ಲೀನಿಂಗ್ ಚಾರ್ಜ್ ಅಂತ. 12,000 ಸದಸ್ಯತ್ವ ಸರಿ. ಏಪ್ರಿಲ್ 2024 ಗತೆ ಐಟ್ ನಮ್ಮ ಟೋಟಲ್ ಇನ್ಕಮ್ 9,22,096. ನಮ್ಮ ಹಾಲ್ ರೆಂಟ್ 3,51,000 ರೂಪಾಯಿ ಇದ್ದನು ಲಾಸ್ಟ್ ಏಪ್ರಿಲ್. ನಂಗೆ ಟೋಟಲ್ ಇನ್ಕಮ್ ಅಂತ 9,22,096 ಬಂಡ. ಓಪನಿಂಗ್ ಕ್ಯಾಶ್ 5,71,000 ಇರ್ತದೆ. ಐಟ್ ನಮ್ಮ ಖರ್ಚು 1,47,000. ಕ್ಲೋಸಿಂಗ್ ಬ್ಯಾಲೆನ್ಸ್ 7,74,000 ಇನ್ನಕ್ಕಿಂತ ಉಂಟು ನಮ್ಮ ಏಪ್ರಿಲ್ದ. ನಮ್ಮ ನೆಕ್ಸ್ಟ್ ಒಂದು ಹೊಡತೆ ಟೋಟಲ್ ನಮ್ಮ 7,74,000 ಉಂಟು. ಸಾಲ ಪಂಡ ನಮ್ಮ 14 ಲಕ್ಷ ಮುಟ್ಟ ಸಾಲ ಇರ್ತದೆ. ಐಟ್ 6 ಲಕ್ಷ ಮುಟ್ಟ ಕೊರಿಯ ನನ್ನ 10 ಲಕ್ಷ ಮಾತ್ರ ಒಂಜಿ ಬಾಕಿ. ಬೊಕ್ಕ ನಮ್ಮ ಹಾಲ್ದ ರಿಫಂಡ್ ಮಂತ 1,75,000 ಟೋಟಲ್ ನಮ್ಮ ಈ ತರ ಅಂಚೆ ಟೋಟಲ್ ನಮ್ಮ 6 ಲಕ್ಷ ಮುಟ್ಟ ಸಂದಾಯ. ನನ್ನ ಒಂಜಿ 10 ಲಕ್ಷ ವಿವೇಕಾನಂದ ಮಾತ್ರ ಒಂಜಿ ಬಾಕಿ. ನನಗೆಲ್ಲ ಕೇಂದ್ರದಿಂದ ಕೇಂದ್ರದಲ್ಲಿ ಈಗಿನ ಅಂಗೀಕಾರ ಉಂಟದೆ ಅನುಮೋದಿಸಿದ್ರು. ಸೂಚನೆ ಅನುಮೋದನೆ ಮಾಸ್ಟರ್ ಸೂಚನೆ ಸ್ವೀಕರಣೆ. ಸಿರಿ ಸ್ವಸಹಾಯ ಗುಂಪುಗಳ ಒಕ್ಕೂಟ ವರದಿ ಹಾಗೂ ಲೆಕ್ಕಪತ್ರ ಮಂಡನೆ. ನಾನಿಂದು 2023-24 ಸಾಲಿನ ಸಿರಿ ಸ್ವಸಹಾಯ ಗುಂಪುಗಳ ಒಕ್ಕೂಟದ ವರದಿಯನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಬಂಟರ ಸಂಘ ಉಳ್ಳಾಲ ವಲಯ ರಿಜಿಸ್ಟರ್ಡ್. ಇದರ ಆಶ್ರಯದಲ್ಲಿ ಸಂಘಟನೆ ಎಂಬ ಮುಖ್ಯ ತತ್ವದೊಂದಿಗೆ ಬಂಟ ಕುಟುಂಬದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾರಂಭಗೊಂಡ ಸಿರಿ ಸ್ವಸಹಾಯ ಗುಂಪು ನಮ್ಮದಾಗಿದೆ. 14 ಗ್ರಾಮಗಳಿಗೆ ಸೀಮಿತವಾದ ಸಿರಿ ಸ್ವಸಹಾಯ ಗುಂಪು ವಲಯ ಸಂಘದೊಂದಿಗೆ ಸೇರಿ ಪ್ರತಿ ವರ್ಷವೂ ದುರ್ಗಾ ಪೂಜೆಯನ್ನು ಅತ್ಯಂತ ವೈಭವದಿಂದ ಆಚರಿಸಿಕೊಂಡು ಬರುತ್ತಿದ್ದು ಇದೀಗ 20 ವರ್ಷಗಳನ್ನು ಪೂರೈಸಿದೆ. ತಾರೀಖು 1/4/23 ಸೋಮೇಶ್ವರ ಗ್ರಾಮದ ಪಿಲಾರಿ ಎಂಬಲ್ಲಿ ಶ್ರೀಮಂತ ಉಳಿತಾಯ ಗುಂಪಿನ ರಚನೆಯಾಯಿತು. ತಾರೀಖು 14/5/23 ಮುನ್ನೂರು ಗ್ರಾಮದಲ್ಲಿ ಶ್ರೀಮಹಿಳಾ ಉಳಿತಾಯ ಗುಂಪು ರಚನೆಯಾಯಿತು. ತಾರೀಖು 5/5/24 ವೆಲ್ಮ ಗ್ರಾಮದಲ್ಲಿ ಸಿರಿ ಸ್ವಸಹಾಯ ಗುಂಪು ರಚನೆಯಾಯಿತು. ತಾರೀಖು 5/5/24 ಅಮ್ಲಮಗೂರಿನಲ್ಲಿ ಸಿರಿ ಸ್ವಸಹಾಯ ಗುಂಪು ರಚನೆಯಾಯಿತು. ಪ್ರಸ್ತುತ ಗುಂಪುಗಳಿರುವ ನಮ್ಮ ಸಿರಿ ಒಕ್ಕೂಟದ ಮುಖ್ಯ ಉದ್ದೇಶ ಗ್ರಾಮಗಳಲ್ಲಿ ಹೆಚ್ಚು ಗುಂಪು ರಚಿಸುವುದು. ಕೋಟೆಕಾರ್ ಗ್ರಾಮದಲ್ಲಿ
ತಾರೀಖು 12/11/23 ಆದಿತ್ಯವಾರದಂದು ಉಳ್ಳಾಲ ವಲಯ ಬಂಟರ ಸಂಘದಲ್ಲಿ ಸಿರಿ ಮಹಿಳಾ ಒಕ್ಕೂಟದಿಂದ 20ನೇ ವರ್ಷದ ದುರ್ಗಾ ಪೂಜೆ ನಡೆಯಿತು. 20ನೇ ವರ್ಷದ ದುರ್ಗಾ ಪೂಜೆ ಆದುದರಿಂದ ಪೂಜೆಗೆ ಬಂದಿರತಕ್ಕಂತಹ ಮಹಿಳೆಯರಿಗೆ ಪ್ರಸಾದ ರೂಪವಾಗಿ ರವಿಕೆ ಕಣವನ್ನು ಅಂದು ನೀಡಿ ಗೌರವಿಸಲಾಯಿತು. ದುರ್ಗಾ ಪೂಜೆಯಲ್ಲಿ ಒಟ್ಟು 1,42,450 ರೂಪಾಯಿ ಬಂದಿದ್ದು, ಅದರಲ್ಲಿ ಖರ್ಚಾಗಿ ಉಳಿದದ್ದು 63,150 ರೂಪಾಯಿ ಉಳಿದಿರುತ್ತದೆ. ವಲಯದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಿರ್ದೇಶಕರ ಸಮ್ಮುಖದಲ್ಲಿ ಕೆಲವೊಂದು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ವಲಯದ ಜೀವ ಸದಸ್ಯರಾಗಿರದೆ ಹಾಗೂ 14 ಗ್ರಾಮದ ಸಿರಿ ಸ್ವಸಹಾಯ ಸಂಘದ ಸದಸ್ಯರಲ್ಲದವರಿಗೆ ಎಲ್ಲರ ಅಭಿಪ್ರಾಯದ ಮೇರೆಗೆ ಸಾಲ ನೀಡದಿರಲು ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. 30,000ಕ್ಕಿಂತ ಅಧಿಕ ಸಾಲ ನೀಡುವಂತಿಲ್ಲ. ಸದಸ್ಯರಿಗೆ 25,000ಕ್ಕಿಂತ ಅಧಿಕ ಮೊತ್ತ ಬೇಕಾದಲ್ಲಿ ಖಾಲಿ ಚೆಕ್ ಅನ್ನು ನೀಡಬೇಕು. ಸೋಮೇಶ್ವರ ಗ್ರಾಮದ ಸಿರಿ ಸಂಘದ ಸದಸ್ಯರು 25,000 ಸಾಲವನ್ನು ಪಡೆದಿರುತ್ತಾರೆ. 300 ಗ್ರಾಮದ ಸಿರಿ ಸಂಘದ ಸದಸ್ಯರು 30,000 ಸಾಲವನ್ನು ಪಡೆದಿರುತ್ತಾರೆ. ಗೋಲಿಯಾ ಗ್ರಾಮದ ಸಿರಿ ಸಂಘದ ಸದಸ್ಯರು 10,000 ರೂಪಾಯಿ ಸಾಲವನ್ನು ಪಡೆದಿದ್ದು, ಅದರಲ್ಲಿ 5,000 ಮೊತ್ತವನ್ನು ಪಾವತಿಸಿರುತ್ತಾರೆ. ಹಾಗೆ ತಲಪಾಡಿ ಗ್ರಾಮ ನಿವಾಸಿಯವರ ಮಗುವಿಗೆ ರಕ್ತ ಸಂಬಂಧಿ ಕಾಯಿಲೆ ಚಿಕಿತ್ಸೆಗೆ ಸಿರಿ ಮಹಿಳಾ ಒಕ್ಕೂಟದಿಂದ 10,000 ರೂಪಾಯಿ ಧನ ಸಹಾಯವನ್ನು ನೀಡಿರುತ್ತೇವೆ. ಪ್ರತಿಯೊಂದು ಗ್ರಾಮಗಳ ಸಿರಿ ಗುಂಪಿಗೆ ಸಿರಿ ಒಕ್ಕೂಟದಿಂದ ತಿಂಗಳಿಗೊಮ್ಮೆ ಭೇಟಿ ಕೊಡುವುದೆಂದು ನಿರ್ಧರಿಸಲಾಯಿತು. ನಮ್ಮ ಈ ಒಕ್ಕೂಟದ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ ಎಂದರೆ ಇದಕ್ಕೆ ಮುಖ್ಯ ಕಾರಣ ಶ್ರಮ ವಹಿಸಿ ದುಡಿಯುತ್ತಿರುವ ಸಿರಿ ಸ್ವಸಹಾಯ ಗುಂಪುಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸರ್ವ ಸದಸ್ಯರು, ಅಲ್ಲದೆ ವಲಯ ಸಂಘದ ಅಧ್ಯಕ್ಷರು ಮತ್ತು ವಲಯದ ಪದಾಧಿಕಾರಿಗಳು ಹಾಗೂ ಯುವ ವಿಭಾಗ, ಮಹಿಳಾ ವಿಭಾಗ, ಸಾಂಸ್ಕೃತಿಕ ವಿಭಾಗ, ಕ್ರೀಡಾ ವಿಭಾಗ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ 14 ಗ್ರಾಮದ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಹಾಗೂ ಸರ್ವ ಸದಸ್ಯರು, ಇವರಿಗೆಲ್ಲರಿಗೂ ನನ್ನ ಅನಂತ ಕೃತಜ್ಞತೆಗಳು. ಪ್ರಸ್ತುತ ಸಿರಿ ಸ್ವಸಹಾಯ ಗುಂಪುಗಳ ಆಡಳಿತ ಸಮಿತಿಗೆ ಅಧ್ಯಕ್ಷರಾಗಿ ಶ್ರೀಮತಿ ಗೀತಾ ಆರ್ ಶೆಟ್ಟಿ, ಕಾರ್ಯದರ್ಶಿಯಾಗಿ ಶ್ರೀಮತಿ ನಿಶಾ ಎನ್ ಶೆಟ್ಟಿ, ನಿರ್ದೇಶಕರಾಗಿ ಶ್ರೀಮತಿ ಸುಜಾತಾ ಎಸ್ ಶೆಟ್ಟಿ, ಶ್ರೀಮತಿ ಮಲ್ಲಿಕಾ ಭಂಡಾರಿ, ಶ್ರೀಮತಿ ಶಾರದಾ ಎಸ್ ಶೆಟ್ಟಿ, ಲೆಕ್ಕ ಪರಿಶೋಧಕರಾಗಿ ಶ್ರೀಮತಿ ಶಶಿಕಲಾ ಎ ಶೆಟ್ಟಿ ಹಾಗೂ ಶ್ರೀಮತಿ ಮಾಲತಿ ಎಸ್ ಶೆಟ್ಟಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಾವೆಲ್ಲರೂ ಮುಂದಿನ ದಿನಗಳಲ್ಲಿಯೂ ಈ ಸಮಿತಿಗೆ ಸಹಕಾರವನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತಾ ವಲಯದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನನ್ನ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಈ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. 2023 ಏಪ್ರಿಲ್ 2024 ಮಾರ್ಚ್ವರೆಗಿನ ಸಿರಿ ಮಹಿಳಾ ಉಳಿತಾಯ ಗುಂಪುಗಳ ಲೆಕ್ಕಪತ್ರದ ವಿವರ. ಜಮೆ ಆರಂಭಿಕ ಶುಲ್ಕ ಬ್ಯಾಂಕ್ ಖಾತೆಯಲ್ಲಿ 1,04,482.80. 2023ರಲ್ಲಿ ದುರ್ಗಾ ಪೂಜೆಗೆ ಉಳಿದ ಹಣ 43,150. ಪಿಲಾರ್ ಸಂಘದ ಸದಸ್ಯೆಯ ಸಾಲ ಮರುಪಾವತಿ 40,000. ಗೋಲಿಯಾರ್ ಸಂಘದ ಸದಸ್ಯೆಯ ಸಾಲ ಮರುಪಾವತಿ 5,000. ಬ್ಯಾಂಕ್ ಬಡ್ಡಿ 7,597.47. ಒಟ್ಟು ಜಮಾ 2,19,930.27. ಖರ್ಚು ವಲಯ ಸಂಘದ ಆಟಿಯ ಕೂಟಕ್ಕೆ 10,000. ಬೆಲ್ಮ ಗ್ರಾಮದ ಸದಸ್ಯೆಯ ಮಗಳ ಮದುವೆಗೆ 10,000. ವಲಯ ಸಂಘದ ಕಲೋತ್ಸವಕ್ಕೆ 3 ಬಾರಿ 43,000. 300 ಗ್ರಾಮದ ಸಿರಿ ಸದಸ್ಯರಿಗೆ ಕೊಟ್ಟ ಸಾಲ 30,000. ತಲಪಾಡಿ ಗ್ರಾಮದ ಅನಾರೋಗ್ಯದ ಮಗುವಿಗೆ ಧನ ಸಹಾಯ 10,000. ಸೋಮೇಶ್ವರ ಗ್ರಾಮದ ಸಿರಿ ಸದಸ್ಯರಿಗೆ ಕೊಟ್ಟ ಸಾಲ 25,000. SMS ಚಾರ್ಜ್ 3.32. ಬ್ಯಾಂಕ್ ಖಾತೆಯಲ್ಲಿ ಉಳಿದ ಮೊತ್ತ 91,926.95. ಕೇಂದ್ರ ತನಿಖೆಗಳು ಈಗಿನ ಸೂಚನೆ ಅಂಗೀಕಾರವಾಗುವುದು. ಸೂಚನೆಯ ಅನುಮತಿ ಅನುಮೋದನೆ ಕೃಷ್ಣ ಶೆಟ್ಟಿ. ಯುವ ವಿಭಾಗ ಮತ್ತು ಮಹಿಳಾ ವಿಭಾಗಗಳ ವರದಿ ಮಂಡನೆ ಮತ್ತು ಅಂಗೀಕಾರ. ಯುವ ವಿಭಾಗದ ವರದಿ. ಆತ್ಮೀಯರೇ, ವಲಯ ಸಂಘದ ಮಹಾಸಭೆಯ ವರದಿಯನ್ನು ತಾವೆಲ್ಲ ಅವಲೋಕಿಸಿದ್ದೀರಿ. ಬೇರೆ ಬೇರೆ ವಲಯ ತಾಲೂಕುಗಳಲ್ಲಿ ಹಾಗೂ ವಿಶ್ವ ಬಂಟರ ಸಮ್ಮೇಳನದಲ್ಲಿ ಜರುಗಿದ ಕ್ರೀಡೋತ್ಸವ ಮಹೋತ್ಸವದಲ್ಲಿ ಯುವ ವಿಭಾಗದ ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಂಡಿದ್ದೇವೆ. ವಲಯದ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರಮಾಣಕ ಸಹಾಯಕವನ್ನು ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿಯೂ ವಲಯ ಸಂಘದ
ಸಂಘದ ಸದಸ್ಯರಿಗೆ ಪೂರಕವಾಗಿ ಸ್ಪಂದಿಸುತ್ತೇನೆ. ಭರವಸೆಯೊಂದಿಗೆ ನಿಮ್ಮ ವರದಿಯನ್ನು ನಿಮ್ಮೊಳಗೆ ವಂದನೆ. 2023-2024 ಸಾಲಿನ ಮಹಿಳಾ ವಿಭಾಗದ ವರದಿಯನ್ನು ತಮ್ಮ ಮುಂದೆ ಮಂಡಿಸುತ್ತೇನೆ. ನಮ್ಮ ಮಹಿಳಾ ತಂಡವು ವಲಯ ಸಂಘದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಸಕ್ರಿಯವಾಗಿ ಪಾಲ್ಗೊಂಡಿದೆ. ದಿನಾಂಕ 16/7/2023 ಗುರುಪುರ ಬಂಟರ ಸಂಘದವರು ಆಯೋಜಿಸಿದ್ದ ಕಲೋತ್ಸವ ಕಾರ್ಯಕ್ರಮದಲ್ಲಿ ಹಾಗೂ ದಿನಾಂಕ 3/9/2023 ಬಂಟರಯಾನೆ ನಾಡವರ ಮಾತೃ ಸಂಘ ಬಂಡಿಸುವ ಇವರು ಆಯೋಜಿಸಿದ ಕಲೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳಾ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ದಿನಾಂಕ 6/8/2023 ವಲಯ ಸಂಘದ ನೇತೃತ್ವದಲ್ಲಿ ನಡೆದ ಮರಿಯಲದ ಕೂಡುಕಟ್ಟು ಕಾರ್ಯಕ್ರಮವು ಪ್ರತಿ ವರ್ಷಕ್ಕಿಂತಲೂ ಈ ಸಲ ವಿಭಿನ್ನ ರೀತಿಯಲ್ಲಿ ವಿವಿಧ ಮನೋರಂಜನೆಗಳೊಂದಿಗೆ ನಡೆಯುವಲ್ಲಿ ನಮ್ಮ ಮಹಿಳಾ ವಿಭಾಗವು ಪ್ರಮುಖ ಪಾತ್ರ ವಹಿಸಿದೆ ಎನ್ನಲು ಸಂತೋಷವಾಗುತ್ತಿದೆ. ದಿನಾಂಕ 28/10/2023 ಮತ್ತು 29/10/2023 ಉಡುಪಿಯಲ್ಲಿ ನಡೆದ ವಿಶ್ವ ಬಂಟ ಸಮ್ಮೇಳನದಲ್ಲಿ ಆಯೋಜಿಸಿದ ಸಂಚಲನದಲ್ಲಿ ಸುಮಾರು 76 ತಂಡಗಳು ಭಾಗವಹಿಸಿದೆ. ಈ ಸಂಚಲನದಲ್ಲಿ ನಮ್ಮ ಮುಂಗಲ ವಲಯ ಬಂಟರ ಸಂಘವು ಪ್ರಥಮ ಸ್ಥಾನ ಗಳಿಸಿದೆ ಎಂದು ಹೇಳಲು ತುಂಬ ಹೆಮ್ಮೆ ಎನಿಸುತ್ತದೆ. ಈ ಸಂಚಲನವು ಯಶಸ್ವಿಯಾಗುವಲ್ಲಿ ನಮ್ಮ ಮಹಿಳಾ ತಂಡದ ಸದಸ್ಯರ ಪಾತ್ರ ತುಂಬ ಪ್ರಮುಖವಾಗಿತ್ತು ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಹಾಗೂ ಸಮ್ಮೇಳನದಲ್ಲಿ ನಡೆದ ಕಲೋತ್ಸವದಲ್ಲಿ ಮತ್ತು ಕ್ರೀಡೋತ್ಸವದಲ್ಲಿ ನಮ್ಮ ಮಹಿಳಾ ತಂಡದ ಸದಸ್ಯರು ಭಾಗವಹಿಸಿದ್ದರು. ದಿನಾಂಕ 2/11/2023 ಸಿರಿ ಮಹಿಳಾ ಸ್ವಸಹಾಯ ಸಂಘದ ವತಿಯಿಂದ ಜರುಗಿದ ದುರ್ಗಾ ಪೂಜೆಗೆ ನಮ್ಮ ಮಹಿಳಾ ತಂಡವು ಸಂಪೂರ್ಣ ಸಹಕಾರ ನೀಡಿದೆ. ನಮ್ಮ ಮಹಿಳಾ ಹಕ್ಕ ಜಗ್ಗಾಟ ತಂಡವು ದಿನಾಂಕ 11/9/2022 ಗಣೇಶೋತ್ಸವದ ಪ್ರಯುಕ್ತ ಬಂಟರಯಾನೆ ನಾಡವರ ಮಾತೃ ಸಂಘ ಕನಸಷ್ಟೇ ಇವರು ಆಯೋಜಿಸಿದ ಕ್ರೀಡೋತ್ಸವದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ. ನಮ್ಮ ಮಹಿಳಾ ಹಗ್ಗ ಜಗ್ಗಾಟ ತಂಡವು ದಿನಾಂಕ 7/1/2024 ಬಂಟ್ವಾಳ ಬಂಟರ ಸಂಘ ಆಯೋಜಿಸಿದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದಿದೆ. ಹಾಗೂ ನಮ್ಮ ಮಹಿಳಾ ತಂಡವು ಥ್ರೋಬಾಲ್ ಮತ್ತು ವಾಲಿಬಾಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನು ನೀಡಿದೆ. ನಮ್ಮ ಮಹಿಳಾ ಹಗ್ಗ ಜಗ್ಗಾಟ ತಂಡಕ್ಕೆ ನಿರಂತರವಾಗಿ ಪ್ರೋತ್ಸಾಹ ನೀಡುತ್ತಿರುವ ವಲಯ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ಪ್ರಸ್ತುತ ಮಹಿಳಾ ವಿಭಾಗದ ಅಧ್ಯಕ್ಷರಾಗಿ ಶ್ರೀಮತಿ ಚಿತ್ರಾ ಅಡ್ಯಂತಾಯ, ಉಪಾಧ್ಯಕ್ಷರಾಗಿ ಸರೋಜಿನಿ ರೈ, ಕಾರ್ಯದರ್ಶಿಯಾಗಿ ಶ್ರೀಮತಿ ಮೀನಾ ಶೆಟ್ಟಿ, ಜೊತೆ ಕಾರ್ಯದರ್ಶಿಯಾಗಿ ಶಕುಂತಲಾ ರೈಯವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಹಿಳಾ ವಿಭಾಗದ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತಿರುವ ವಲಯ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಯುವ ವಿಭಾಗ, ಕ್ರೀಡಾ ವಿಭಾಗ ಮತ್ತು ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು, 14 ಗ್ರಾಮ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರಿಗೆ ಮಹಿಳಾ ವಿಭಾಗ ಆಭಾರಿಯಾಗಿದೆ. ಮುಂದಿನ ದಿನದಲ್ಲಿ ಮಹಿಳಾ ವಿಭಾಗವನ್ನು ಇನ್ನಷ್ಟು ಸದೃಢಗೊಳಿಸಿ ವಲಯ ಸಂಘದೊಂದಿಗೆ ಇನ್ನಷ್ಟು ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಭರವಸೆಯೊಂದಿಗೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇನ್ನು ಮುಂದೆ ಮಹಿಳಾ ವಿಭಾಗಕ್ಕೆ ಇರಲಿ ಎಂದು ಪ್ರಾರ್ಥಿಸುತ್ತಾ ವರದಿಯನ್ನು ಮುಗಿಸುತ್ತೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಗೌರವಾನ್ವಿತ ಅಧ್ಯಕ್ಷರೇ, ವಲಯ ಸಂಘದ ಪದಾಧಿಕಾರಿಗಳೇ, ನೆರೆದಿರುವಂಥ ಎಲ್ಲ ಬಣ್ಣ ಸಮಾಜದ ಬಾಂಧವರೇ, 2023-24 ಸಾಲಿನ ಸಾಂಸ್ಕೃತಿಕ ವಿಭಾಗದ ವರದಿಯನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ದಿನಾಂಕ 22/4/2023 ನಡೆದ ಇಂಟರ್ನ್ಯಾಷನಲ್ ಬರ್ನ್ಸ್ ವೆಲ್ಫೇರ್ ಟ್ರಸ್ಟ್ ಮಂಗಳೂರು ಇವರ 9ನೇ ವರ್ಷದ ವಾರ್ಷಿಕೋತ್ಸವದ ಸಾಂಸ್ಕೃತಿಕ ವೈಭವದಲ್ಲಿ ನಮ್ಮ ತಂಡ ವಲಯ ತಂಡವು ಭಾಗವಹಿಸಿ ಪ್ರದರ್ಶನವನ್ನು ನೀಡಿರುತ್ತದೆ. ದಿನಾಂಕ 16/7/2023 ಗುರುಪುರ ಬಂಟರ ಸಂಘ ಆಯೋಜಿಸಿದ್ದ ಕಲೋತ್ಸವದಲ್ಲಿ ನಮ್ಮ ವಲಯ ತಂಡವು ಭಾಗವಹಿಸಿ ಚತುರ್ಥ ಸ್ಥಾನವನ್ನು ಪಡೆದಿರುತ್ತಾರೆ. 3/9/2023 ಬಂಟರಯಾನೆ ನಾಡವರ ಮಾತೃ ಸಂಘ ಬನ್ಸ್ ಹಾಸ್ಟೆಲ್ ಮಂಗಳೂರು ಇವರು ಆಯೋಜಿಸಿದ್ದ ಕಲೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ವಲಯ ತಂಡವು ಭಾಗವಹಿಸಿ ತೃತೀಯ ಸ್ಥಾನವನ್ನು ಪಡೆದಿರುತ್ತದೆ. 28/10/2023 ಮತ್ತು 29/10/2023 ಉಡುಪಿಯಲ್ಲಿ ನಡೆದ ವಿಶ್ವ ಬಂಟ ಸಮ್ಮೇಳನ ಕಲೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ತಂಡವು ಭಾಗವಹಿಸಿ ಯಶಸ್ವಿ ಪ್ರದರ್ಶನವನ್ನು ನೀಡುತ್ತದೆ. ದಿನಾಂಕ 6/8/2023 ವಲಯದಲ್ಲಿ ನಡೆದ
ಮರಿಯಲದ ಗೂಡುಕಟ್ಟು ಕಾರ್ಯಕ್ರಮ ಹಾಗೂ ಸಿರಿ ಸ್ವಸಹಾಯ ಸಂಘದ ವತಿಯಿಂದ ನಡೆದ ದುರ್ಗಾ ಪೂಜೆಯಲ್ಲಿ ನಮ್ಮ ವಲಯದ ಸಾಂಸ್ಕೃತಿಕ ತಂಡವು ಸಂಪೂರ್ಣ ಸಹಕಾರವನ್ನು ನೀಡಿರುತ್ತದೆ. ಪ್ರಸ್ತುತ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರಾಗಿ ರಿತೇಶ್ ಶೆಟ್ಟಿ ತಲಪಾಡಿ, ಉಪಾಧ್ಯಕ್ಷರಾಗಿ ಶೈಲೇಶ್ ಶೆಟ್ಟಿ ಕೋಣಾಚೆ, ಪ್ರಧಾನ ಕಾರ್ಯದರ್ಶಿಗಳಾಗಿ ಪವನ್ ಶೆಟ್ಟಿ ಪಾವೂರು, ಜೊತೆ ಕಾರ್ಯದರ್ಶಿಯಾಗಿ ದೀಕ್ಷಿ ಶೆಟ್ಟಿ ಉಳ್ಳಾಲ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ವಲಯದ ಸಾಂಸ್ಕೃತಿಕ ತಂಡವು ತಂಡದ ಕಾರ್ಯ ಚಟುವಟಿಕೆಗಳಿಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತಿರುವಂತಹ ವಲಯ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಮಹಿಳಾ ವಿಭಾಗ, ಯುವ ವಿಭಾಗ, ಕ್ರೀಡಾ ವಿಭಾಗ, ಸಿರಿ ಸ್ವಸಹಾಯ ವಿಭಾಗದ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು, 14 ಗ್ರಾಮಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು. ನಮ್ಮ ತಂಡವು ಸದಸ್ಯರಿಗೆ ನಮ್ಮ ತಂಡವು ಆಭಾರಿಯಾಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇದೇ ರೀತಿ ನಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತಾ ನನ್ನ ವರದಿಯನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಮಹಾಸಭೆತ ಕಾರ್ಯಸೂಚಿ ಅಭಿನಂದನೆ ಮಲ್ಪನ ಒಂಜಿ ಕಾರ್ಯಸೂಚನೆ ದಿವಂದ ಇನಿ ಶೈಕ್ಷಣಿಕ ಕ್ಷೇತ್ರಡು ರಾಜ್ಯಡು ರ್ಯಾಂಕ್ ಪಡೆಯಂಚಿನ ಒಂಜಿ ಹೆಣ್ಣು ಮಗಳಿಗೆ ಅಂಚನೆ ಕರಾಟೆ ಸ್ಪರ್ಧೆಡು ರಾಷ್ಟ್ರ ಮಟ್ಟಡು ಭಾಗವಹಿಸಿ ಬಹುಮಾನ ಪಡೆಯಂಚಿನ 20 ಜೋಗ್ಲೆಗೆ ನಮ್ಮ ಅಭಿನಂದನೆ ಬರ್ತಾರಲ್ಲ. ಅಂಚನೆ ದುಂಬದ ದಿನಟ್ಟು ಪರ್ಪಣ ಆಟಿದ ಕೊಟ್ಟಡು ವಿಶೇಷವಾದ SLC PUC ವಿಶೇಷ ಸಾಧನೆ ಮಾಡ್ತಾನಂಚಿನ ಜೋಗ್ಲೆಗೆ ತುಂಬುಗು ನಮ್ಮ ಮಲ್ಪೇರಲ್ಲ. ಇದು ಒಟ್ಟಿಗೆ ನಮ್ಮ ಕೋಶಾಧಿಕಾರಿಗಳು ಜಗದೀಶ್ ಸುಲೇರಲ್ಲ ರಾಜ್ಯ ಮಟ್ಟದ ಒಂಜಿ ಪವರ್ ಲಿಫ್ಟರ್ ಆದೆಲ್ಲ ಬಹುಮಾನ ತೆತ್ತೇರಿ ಆರೆಗಳ ತುಂಬದ ದಿನಟ್ಟು ನಮ್ಮ ಅಭಿನಂದನೆ ಮಲ್ಪ. ವಿಶೇಷವಾದ ನಮ್ಮ ಕೋಟೆಗಾರ ಗ್ರಾಮ ಸಮಿತಿಯ ಅಧ್ಯಕ್ಷರೇ ಕೃಷ್ಣ ಶೆಟ್ಟಿ ಕಲಿಗೆ ಕೋಟೆಗಾರ ಗೊತ್ತು, ಬೇರೆ APMCದ ಡೈರೆಕ್ಟರ್ ಆದ ಆಯ್ಕೆ ಆಗಿದ್ದಾರೆ. ಆರೆಗಳ ವಿಶೇಷವಾದ ಪಾತ್ರದ ಅಭಿನಂದನೆ ಬರುತ್ತು ತುಂಬದ ದಿನಟ್ಟು ಆರೆನ ಅಭಿನಂದನೆ ಮಲ್ಪೇರಲ್ಲ. ಇತ್ತೆ ಮೊರನೆ 2023-24ನೇ ಸಾಲಿನ ನಡೆದಂಚಿನ ದ್ವಿತೀಯ PUC ವಿಜ್ಞಾನ ವಿಭಾಗಗಳು ಕರ್ನಾಟಕ ರಾಜ್ಯಗೂ 5ನೇ ರ್ಯಾಂಕ್ ಪಡೆಯಂಚಿನ ನಮ್ಮ ಊರದ ಹೆಣ್ಣು ಮಗಲು ಕುಮಾರಿ ಶಾಶ್ವತಿ ಶೆಟ್ಟಿ ಅವರು ವೇದಿಕೆ ಬರೋದು ವಿನಂತಿ ಮಾಡ್ತಾರೆ. ಅಂಜನೆ ಆ ಬಾಲ್ಯದ ಪೋಷಕರು ಕೊಲ್ಲೆಗುತ್ತು ನಿತಿನ್ ಶೆಟ್ಟಿಲ್ಲ, ಶ್ರೀಮತಿ ದೀಪಾರಾಣಿ ಶೆಟ್ಟಿಲ್ಲ ಅಗಲ್ಲ ವೇದಿಕೆ ಬರ್ತದೆ ಜತೆ ಅವಳು ಹೊರನಿ ನಡೆದ ನಂಚಿನ PUC ವಿಜ್ಞಾನ ವಿಭಾಗದ ಪರೀಕ್ಷೆ ರಾಜ್ಯಡು 5ನೇ ರ್ಯಾಂಕ್ ಪಡೆಯಂಚಿನ ಕುಮಾರಿ ಶಾಶ್ವತಿ ಶೆಟ್ಟಿ, ಕೊಲ್ಲೆಗುತ್ತು ನಿತಿನ್ ಶೆಟ್ಟಿ ಬೊಕ್ಕ ಶ್ರೀಮತಿ ದೀಪಾರಾಣಿ ಶೆಟ್ಟಿನ ಸುಪುತ್ರಿ. ನಿತಿನ್ ಶೆಟ್ಟಿ ಮಂಗಳೂರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸೆಕ್ಷನ್ ಆಫೀಸರ್ ಆದ ಕಾರ್ಯಭಾರ ಮಾಡ್ತೊಂದುಲ್ಲೇರು. ಅಂಜನೆ ಈ ಹೆಣ್ಣು ಮಗಲು ನಮ್ಮ ಪೆರ್ಮೆದ ಶಾಸಕಿ ಮಾಜಿ ಶಾಸಕಿ ಶ್ರೀಮತಿ ಶಕುಂತಲಾ ಶೆಟ್ಟರ್ನ ಪುಲ್ಲಿ. ಪೂರ್ವ ಪ್ರಾಥಮಿಕ ವಿದ್ಯಾಭ್ಯಾಸನು ಪುತ್ತೂರದ ಸುಧಾನ ವಿದ್ಯಾಸಂಸ್ಥೆ ಮತ್ತೊಂದು, 1-3ನೇ ಮಟ್ಟದ ಪೂರ್ವ ಕಿರಿಯ ಪ್ರಾಥಮಿಕ ವಿದ್ಯಾಭ್ಯಾಸನು ಕಣಚೂರು ವಿದ್ಯಾಸಂಸ್ಥೆ ದೇರ್ಲಗಟ್ಟೆ ಮತ್ತೊಂದು, 4ನೇ ಕ್ಲಾಸ್ ಬೊಕ್ಕ SLC ಮಟ್ಟದ ಪ್ರಾಥಮಿಕ ಬೊಕ್ಕ ಪ್ರೌಢ ಶಿಕ್ಷಣನು ಶ್ರೀ ಶಾರದಾ ವಿದ್ಯಾನಿಕೇತನ ತಲಪಾಡಿ ಮೂಲ ಪೂರೈಸದೆ ಮೊರನೆ ದ್ವಿತೀಯ PUCನ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜು ಮತ್ತದೆ ರಾಜ್ಯಗೂ 5ನೇ ರ್ಯಾಂಕ್ ಗಳಿಸಿದೆ. ನಮ್ಮ ಊರಿಗೂ ನಮ್ಮ ಜಿಲ್ಲೆಗೆ ಅಂಜನೆ ಆ ಹೆಣ್ಣು ಮಗಲ ಕಲ್ಪನಂಚಿನ ಶಾಲೆಗೆ ಕೀರ್ತಿ ಕಟ್ಟುತ್ತದೆ. ಅಲ್ಲಿನ ಬಂಟರ ಸಂಘ ಉಳ್ಳಾಲ ವಲಯದ ಈ ಮಹಾಸಭೆತ ಅಧಿವೇಶನಡು ನಂಗೆ ಗೌರವಿಸಿದರೆ ಬಾರಿ ಸಂತೋಷ ಆಗುದುಂಟು. ವಲಯದ ಅಧ್ಯಕ್ಷರು ಅಂಜನೆ ಪೂರ್ವಾಧ್ಯಕ್ಷರನಾಗಲೇ ದಯಮಂತದ ವೇದಿಕೆ ಬರಡು, ಪದಾಧಿಕಾರಿನಾಗಲೇ ಅಂಜನೆ ಮಾತನ್ನೆಲ್ಲ ಒಂಜಿ ಆಶೀರ್ವಾದಡು ಆ ಹೆಣ್ಣು ಮಗಲಿಗೆ ಅಭಿನಂದನೆ ಮಲ್ಪಡುವುದು ವಿನಂತಿ ಮಾಡ್ತಾನೆ.
ಕ್ರೀಡಾ ಕ್ಷೇತ್ರದ ಸಾಧಕಿ ಕುಮಾರಿ ಅಭಿಕ್ಷಾ ಶೆಟ್ಟಿ ವೇದಿಕೆ ಬರಡು. ಕುಮಾರಿ ಅಭಿಕ್ಷಾ ಶೆಟ್ಟಿ ಬೋಲಿಯಾರ್ ಗ್ರಾಮದ ಪುದುಕೋಲಿ ಪಾಲೆಮಾರು ಗುತ್ತದ ತಾರನಾಥ ಶೆಟ್ಟಿ ಬೊಕ್ಕ ಆಶಲತಾ ಶೆಟ್ಟಿ ದಂಪತಿಗಳ ಪುತ್ರಿ. ತಮಿಳುನಾಡಿನ ಕೊಡೈಕನಾಲ್ ನಡೆದ TSCO ಸೆಕೆಂಡ್ ನ್ಯಾಷನಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಕುಮಿಟೆಡ್ ಪ್ರಥಮ ಸ್ಥಾನ, ಅಂಜನೆ ಕಾಟಾಡ್ ತೃತೀಯ ಸ್ಥಾನ ಪಡೆದಿದ್ದಾರೆ. ಕೇರಳದ ತ್ರಿಶೂರ್ ನಡೆದ 45ನೇ JSK ಇಂಟರ್ನ್ಯಾಷನಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ 2023 ಕುಮಿಟೆಡ್ ಪ್ರಥಮ ಸ್ಥಾನ, ಅಂಜನೆ ಕಟಾಟ್ ವಿಭಾಗಗಳು ತೃತೀಯ ಸ್ಥಾನ ಪಡೆದಿದ್ದಾರೆ. ಗೋವಾ ನಡೆದ ಯೂನಿವರ್ಸಲ್ 369 ಗೋವಾ ಇಂಟರ್ನ್ಯಾಷನಲ್ ಮಾರ್ಷಲ್ ಆರ್ಟ್ಸ್ ಚಾಂಪಿಯನ್ಶಿಪ್ 2024 ಕುಮಿಟೆಡ್ ದ್ವಿತೀಯ ಸ್ಥಾನ, ಅಂಜನೆ ಕಾಟಾಡ್ ತೃತೀಯ ಸ್ಥಾನ ಪಡೆದಿದ್ದಾರೆ. ಇದರಿಂದ ಕರಾಟೆ ಸ್ಪರ್ಧೆಡು 16 ಬಂಗಾರದ ಪದಕ, 5 ಬೆಳ್ಳಿದ ಪದಕ, 7 ಕಂಚಿನ ಪದಕ ಪಡೆದು 4 ಟ್ರೋಫಿ ಪಡೆದಿದ್ದಾರೆ. ಶೈಕ್ಷಣಿಕವಾದ ಬಾರಿ ಮುಂಚೂಣಿ ನಂಚಿನ ಈ ಬಾಲೆ ಪ್ರಸ್ತುತ ಸೈಂಟ್ ಆಗ್ನೆಸ್ ಪದವಿ ಪೂರ್ವ ಕಾಲೇಜಿಡು ವಿಜ್ಞಾನ ವಿಭಾಗಡು ದ್ವಿತೀಯ PhD ಕಲ್ತೊಂದುಲ್ಲಲು ಬಲ್ಲ ಸಾಧನೆಯನ್ನು ಗುರುತಿಸದು ಉಳ್ಳಾಲ ವಲಯ ಪಟ್ಟಣ ಸಂಘದ ಈ ಮಹಾಸಭೆಟ್ಟು ಅಭಿನಂದಿಸಿದ್ದಾರೆ. ಬಾರಿ ಸಂತೋಷ ಆಗುತ್ತುಂಟು. ಆಶಲತಾ ಕೊಲ್ಲೇರು ಅಭಿಕ್ಷಾ ಶೆಟ್ಟಿನ ಅಮ್ಮ ನೇಮಂತದ ಅರ್ಲ ಅಂತರ್ಮೆಗೆ ಬರಡು ವಿನಂತಿ ಮತ್ತೊಂದು ಮಾಜಿ ಅಧ್ಯಕ್ಷರನ್ನಾಗಲ್ಲ ನೇಮಂತದ ಕುಡೂರ ಸೇರಿಗಿಡು ಸೇರು ನೋಡುವ ವಿನಂತಿ ಮತ್ತೊಮ್ಮೆ. ನಿರಂತರವಾದ ಬಾಲ್ಯದೊಂದು ನಮ್ಮ ವಲಯ ಸಂಘದೊಟ್ಟಿಗೊಳ್ಳೇರು ಅಗ್ಲೆಗೆ ನನಲಾತ್ ಗಡ್ಡೆಪ್ಪುಣ ಬಯಕ್ ಬಂದು ಸ್ವಲ್ಪ ಸಂದಾಯಿತ ಮತ್ತೊಂದಲ್ಲ ನನಂಜಿ ಕರಾಟೆ ರಾಷ್ಟ್ರ ಮಟ್ಟದ ಬಹುಮಾನ ಪಡೆಯಿನ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಬೋಲಿಯಾರ್ ಮಾಡದ ಗುಡ್ಡೆ ಯಾಮಂತದ ವೇದಿಕೆ ಬರಡು. ದೇವಿ ಪ್ರಸಾದ್ ಶೆಟ್ಟಿ ಮಾಡದ ಗುಡ್ಡೆ ಬಿ ದಿವಾಕರ್ ಶೆಟ್ಟಿ ಬೊಕ್ಕ ಶ್ರೀಮತಿ ದೀಪಾಡಿ ಶೆಟ್ಟಿ ಮೆಗಲ್ನ ಸುಪುತ್ರೆ. ಶಾರದಾ ಗಣಪತಿ ವಿದ್ಯಾ ಕೇಂದ್ರದ 10ನೇ ತರಗತಿ ವ್ಯಾಸಂಗ ಮತ್ತೊಂದಿಪ್ಪಣ ಬೇರೆ ಕುಡ್ಲದ ರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಕಟಾ ವಿಭಾಗಗಳು ಪ್ರಥಮ ಸ್ಥಾನ 2017. 2019 ಮಿಲಾಗ್ರಿ CBSE ಶಾಲೆ ನಡೆದ 16ನೇ ರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಕುಮಿಟ ವಿಭಾಗಗಳು ತೃತೀಯ ಸ್ಥಾನ. 2019 ಕರ್ನಾಟಕದ ರಾಮ ವಿದ್ಯಾ ಕೇಂದ್ರ ನಡೆದ ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಕಟಾ ವಿಭಾಗಗಳು ದ್ವಿತೀಯ, ಅಂಜನೆ ಕುಮಿಟ ವಿಭಾಗಗಳು ತೃತೀಯ. 2022 ಕುಶಾಲನಗರದ ಬಡಗದ ಕುಶಾಲನಗರ ನಡೆದ ರಾಜ್ಯ ಮಟ್ಟದ ಓಪನ್ ಕರಾಟೆ ಚಾಂಪಿಯನ್ಶಿಪ್ 14 ವರ್ಷದ ವಿಭಾಗಗಳು ಕಟಾ ದ್ವಿತೀಯ ಸ್ಥಾನ. 2023 ಕೊಪ್ಪಳ ನಡೆದ ವಂಜನೆ ರಾಷ್ಟ್ರ ಮಟ್ಟದ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಕೊಪ್ಪ ಟ್ರೋಫಿದ ಒಟ್ಟಿಗೆ ಕುಮಿಟೆಡ್ ದ್ವಿತೀಯ ಸ್ಥಾನ. 2023 ವಿದ್ಯಾಭಾರತಿ ಕರ್ನಾಟಕ ಜಿಲ್ಲಾ ಮಟ್ಟದ ತೃತೀಯ ಸ್ಥಾನ. 2023 ರಾಷ್ಟ್ರೀಯ ಮಟ್ಟದ ಮಂದಾರ್ತಿ ಟ್ರೋಫಿ ಕುಮಿಟೆಡ್ ಪ್ರಥಮ ಸ್ಥಾನ ಪಡೆದು 2024 ಕೊಪ್ಪಳ ನಡೆದ ರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಕಟಾ ವಿಭಾಗಗಳು ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಅಂಚನೆ ಕುಮಿಟೆಡ್ ತೃತೀಯ ಸ್ಥಾನ ಪಡೆದಿದ್ದಾರೆ. ಅದಕ್ಕೆ ಇನ್ನೊಂದು ಪ್ರಜನ ವಲಯ ಸಂಘದ ವಾರ್ಷಿಕ ಮಹಾಸಭೆ ಅಭಿನಂದಿಸಿದ್ದಾರೆ. ಸಂತೋಷ ಆಗುತ್ತುಂಟು. ಮಂತರ್ಮೆಗೆ ಬಲ್ಲೆ 2 ಜನ ಉಳ್ಳೇರು ದಿವಾಕರ್ ಶೆಟ್ರಲ್ಲ ಅಂಜನೆ ದೀಪಕ್ಕಲ ಉಳ್ಳೇರು ಪುದರ್ ಕೌಶಿಕ್ ಟಿ ಶೆಟ್ಟಿ ದೇವಿ ಪ್ರಸಾದ್ ಆಗ್ಲ ಇಲ್ಲದ ಬುದರ್. ಅಧ್ಯಕ್ಷರ ಅನುಮತಿ ಮೇರೆಗೆ ಇತರ ವಿಷಯದ ಬಗ್ಗೆ 2 ಅಡ್ಲ ಪಾತ್ರ ತಂಡ ದಯಮಾಡ್ತದೆ ಅವಕಾಶ ಪಾತ್ರಗಳು ಇಜಿದಂಡ ನಮ್ಮ ಇಂಥ ಮಹಾಸಭೆಗೆ ನಮ್ಮ 20 ತಾರೀಕಿಗೆ ದೊಂಬು ದನ ಪ್ರಶ್ನೆ ಕೇಂದ್ರ ಇತ್ತಂಡ
ಲೆಟ್ರ್ ಮುಖೇನ ಸಂಘಕ್ಕೆ ಹೊರಡು ಪಡೆದ ಸೂಚನೆ ಬರ್ತಾ ಅಂಚನೆ ಒಂಜಿ ಲೆಟರ್ ಬೈದರೆ ಕೋಟೆಕಾರೆ ಗ್ರಾಮ ಸಮಿತಿದ ಗೌರವಾನ್ವಿತ ಮಾಜಿ ಕಾರ್ಯಕಾರಿ ಸಮಿತಿದ ಸದಸ್ಯರನ್ನ ಶ್ರೀಯುತ ಕೃಷ್ಣ ಶೆಟ್ಟಿ ತಾಮಾರ್, ಮೆಂಬರ್ ಸಂಖ್ಯೆ 398. ತನ್ನ ಪ್ರಶ್ನೆ ಇಂಚೌಡು ಸುರುತ ಪ್ರಶ್ನೆ 1/4/2023 ರಿಂದ 30/4/2024 ನಮ್ಮ ಬಂಟರ ಸಂಘದಲ್ಲಿ ತಿಂಗಳಿನಲ್ಲಿ ಯಾವ ಯಾವ ಕಾರ್ಯಕ್ರಮಗಳು ನಡೆದಿದೆ, ಕೆಳಗಿನ ಹಾಲ್ ಮತ್ತು ಮೇಲಿನ ಹಾಲಿಗೆ ಬಾಡಿಗೆ ಎಷ್ಟು, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಾಡಿಗೆ ಎಷ್ಟು. ಶ್ರೀಯುತ ಕೃಷ್ಣ ಶೆಟ್ರೆ ಇನಿ ಮಾಸ ಬೆಟ್ಟವಳ್ಳಿ ಇದಕ್ಕೆ ಉತ್ತರ ಮೂಲತಃ ಬಾಯಿ ಮುಖೇನ ಬರ್ಪಡು. ಒಂದು ವೇಳೆ ಇದಕ್ಕೆ ರಿಟರ್ನ್ ಆದ ಬೋರ್ಡ್ದಂಡ ಎಲ್ಲ ಜೊತೆ ಕಾರ್ಯಕಾರಿ ಸಮಿತಿ ಹಿಡಿದೈತೆ 5 ಪಕ್ಕ ವೈಕೆ ಏರಿಕೆ ಅಂದರೆ ಅದಕ್ಕೆ ಉತ್ತರ ಕೊಡ್ಬೋದು. ಸುರತ ಪ್ರಶ್ನೆ ನಮ್ಮ ನೆಟ್ಟ ಒಲೆ ನಡೆದ ಕಾರ್ಯಕ್ರಮ ತಿಂಗಳೇ ಕೊಡು ಬೋಡ ಮತ್ತೆ ಒಟ್ಟು ಟೋಟಲ್ ಬೋಡ ಕಾರ್ಯಕ್ರಮ ಒಲೆಯಡು ಆಯ್ನ ಒಟ್ಟು ಕಾರ್ಯಕ್ರಮ ಸರಿ ಸರಿ 2023 ಒಂಜಿ 4 ಪಕ್ಕ 4 ತಿಂಗಳು ಮೂಜಿ ಕಾರ್ಯಕ್ರಮ ಆಗ್ತದೆ. ಅದು ಒಟ್ಟು ಕಾರ್ಯಕ್ರಮ ಏರ್ತದಕ್ಕೆ ಅಂತಾರೆ ಅಲ್ಲ ಅವು ಪನ್ಪೆ ಯಾವ ಯಾವ ಕಾರ್ಯಕ್ರಮಗಳು ನಡೀತಿದೆ ಒಟ್ಟು ಅವೊಂದು ಪನ್ಪೆ ಏರ್ತದೆ 5 ಪಕ್ಕ ಅವಲ ಪನ್ಪೆ. ಒಟ್ಟು ಒಂಜಿ ವರ್ಷದ ಆಯ್ನ ಕಾರ್ಯಕ್ರಮ 45 ಕಾರ್ಯಕ್ರಮ ಆಗ್ತದೆ. ಐಟೆ 32 ಮದುವೆ ಆಗ್ತದೆ. 2 ಐಟೆ AC ಮದುವೆ, 30 ಸಾಮಾನ್ಯ ಮದುವೆ. 7 ಮೀಟಿಂಗ್ ಆಗ್ತದೆ. ಅವು ಪಕ್ಷದ ಕಾರ್ಯಕ್ರಮ ಆದಪ್ಪು, ಬೇತೆ ಹೂವಾಳ ಕಾರ್ಯಕ್ರಮ ಆದಪ್ಪು 1 ಗಂಟೆ ತತ್ತನ 2 ಗಂಟೆದ ಮೀಟಿಂಗ್. ಆಜಿ ಸೀಮಂತ ಕಾರ್ಯಕ್ರಮ, ಬಯಕೆ ಆಜಿ ಕಾರ್ಯಕ್ರಮ ಆಗ್ತದೆ. ಒಟ್ಟು 45 ಕಾರ್ಯಕ್ರಮ ಆಗ್ತದೆ ನಮ್ಮ ನೆಟ್ಟ ಹಾಲ್ 1 ವರ್ಷದ ಅವಧಿ. ಬಾಡಿಗೆ ಮಿತ್ತದ ಈ ಹಾಲ್ಗಳ ತೀರ್ಥದ ಡೈನಿಂಗ್ ಹಾಲ್ಗಳ ಸೇರಿದೆ 33,000. ನೆಕ್ಕಿಲ ತೀರ್ಥಲ ಒಟ್ಟು ಗಂಟೆಗಾದ 33,000. ನಾನ್ AC ACಗೆ 55,000 ತೀರ್ಥ ಮಿತ್ತು. ನಾನ್ ACಗೆ 30 ACಗೆ 33 ತೆಪ್ಪಣ 33 38 ಪರ್ಪ ಕೆಳಗಡೆಗೆ ದಯಪಡ ಕಮ್ಮಿ ಮಲ್ಪಡ ಲೈಕ್ ಬಡ್ದು 33 5 ಕಮ್ಮಿ ಬರ್ಪುಜಿ 33 55 AC ಹಾಲ್ ಬೊಕ್ಕ ಸಿಂಗಲ್ ಆದ ಮಲ್ಪುದಂಡ ಡೈನಿಂಗ್ ಹಾಲಿಗೆ 15,000 15 ಬೊಕ್ಕ ಅಧ್ಯಕ್ಷರಿಗೆ ಹತ್ತನೇರೆಗಳ ಕಾಲ್ ಮಾಡ್ತಿದ್ದು ಅಂತ ಕಮ್ಮಿ ಮಲ್ಪವರು ಅಂತೂ 13 ಲಾಸ್ಟ್ ರೇಟ್ 5 ಕಮ್ಮಿ ಮಲ್ಪುಜಿ ಬೊಕ್ಕ ಮಿತ್ತದ ಹಾಲಲ್ಲಿ ನಮ್ಮ ಸಿಂಗಲ್ ಅದು ಕೊರ್ಪುಜಿ ಕಾರ್ಯಕ್ರಮ ದಯಪಡ ಮೂಲು ಮನಸ್ಸು ಮಲ್ಪರ ಆಪುಜಿ ಮೂಲು ನಮಗೆ ವಾಷಿಂಗ್ ನೆತ್ತ ವಾಶ್ ಮಲ್ಪುನ ವ್ಯವಸ್ಥೆ ಇಜ್ಜೆ ಅಂದ್ರೆ ಕೈದಿಕ್ಕುನ ವ್ಯವಸ್ಥೆ ಇಜ್ಜೆ ಅಂದ್ರೆ ಅವರ ದಿನ ಪ್ರತ್ಯೇಕವಾದ ಕೊರ್ಪುಜಿ ನಮ್ಮ ತೀರ್ಥದಿನ ಮಾತ್ರ ಕೊರೊಂದುಂಟು 15,000 ಮಲ್ಪುಡು 13 ಬೊಕ್ಕ ದಿಂಜನ್ನು ಅಧ್ಯಕ್ಷರನ್ನು ಮಲ್ತಾರೆ ಪದರಾಡಕ್ಕೆ ಕೆಲವು ಕಾರ್ಯಕ್ರಮ ಮಾತ್ರ ಕೊಡ್ತಾರೆ ಮಾತಿಗಳು ಕೊಡ್ತೀವಿ ಅಂತ 13 ಲಾಸ್ಟ್ ರೇಟ್. ಬೊಕ್ಕ ಸಭಾ ಕಾರ್ಯಕ್ರಮ ಅವು ಹತ್ತಂದೆ ಬೊಕ್ಕ ಇಲ್ಲಿಯ ಮೀಟಿಂಗ್ ದಾಖಲೆ ಗಂಟ ಮಿತ್ತದ ಹಾಲ್ ಕೆಲವು ಪಕ್ಷ ದಾಖಲೆ 1 ಗಂಟೆ 2 ಗಂಟೆದ ನೆಕ್ಕೆ ಕಾರ್ಯಕ್ರಮ ಬೋರ್ಡ್ ಸಭೆ ಮಲ್ಪರ ಉಂಟು ಮಿತ್ತದ ಹಾಲಿಗೆ 7,000 ತೀರ್ಥದ ಹಾಲಿಗೆ 5,000 ಇದು ನೆತ್ತ ಈ ದರ ಪಟ್ಟಿ ಈ ರೀತಿ ವಲಯ. 2022-2024 ಹಾಲಿನ ಕಟ್ಟಡದಲ್ಲಿ ಎಷ್ಟು ಅಭಿವೃದ್ಧಿಯಾಗಿದೆ, ಯಾವುದಕ್ಕೆ ಎಷ್ಟು ಖರ್ಚಾಗಿದೆ. ಸದ್ಯವು ಮೂಲ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮ ಮಲ್ತೇಜಿ ಯೋಜನೆ ಪಾಡ್ದಂತಂದ್ರೆ ಮೂಲ ಕಾರ್ಯಕ್ರಮ ಮಲ್ತೇಜಿ
ಇಂಚಿನ ಪಂಪಣಕ್ಕೆ ಕಟ್ಟೆ ಸಾರ್ಥ ಇವತ್ತ ಲಾಸ್ಟ್ ಸುರುಟ್ಟು ನಮ್ಮ ಒಂಜಿ ಈ ಸಂಘ ಬೋಡದೆ ಜನರೇಟರ್ ಒಂಜಿ ಪರ್ಚೇಸ್ ಮಾಡ್ತದ ಸುಮಾರು 1 ಲಕ್ಷ ರೂಪಾಯಿ ವೆಚ್ಚಗಳು ಅವಲೈಕೆ ತುಂಬ ಯಕ್ಷಗಾನದ ಒಂದು ಪ್ರದರ್ಶನ ಕೊಡ್ತು ಐಟು ಸುಮಾರು ಒಂಜಿ 5 ಲಕ್ಷ ರೂಪಾಯಿ ಬೈದರೆ 2 ಲಕ್ಷ ರೂಪಾಯಿ ಅಧ್ಯಕ್ಷರು ಮಾಡ್ತೇನೆ ಅಂಚಾದ ಒಟ್ಟು ವಿವೇಕ್ ಶೆಟ್ಟಿರ್ಲ ಒಂದು 2 ಲಕ್ಷ ರೂಪಾಯಿ ಕೊಡ್ತೇನೆ ಅಂಚ ಒಟ್ಟು ಒಂದು 1 ಲಕ್ಷಗಳು ನಮ್ಮ ಒಂದು ಜನರೇಟರ್ದ ವ್ಯವಸ್ಥೆ ಮಾಡ್ತದ ಅವೇ ಅಭಿವೃದ್ಧಿ ಬೇತೆ ಅಭಿವೃದ್ಧಿ ಅಂತ ಅಲ್ಲ ಮಾಡ್ತೀವಿ. ಮೂರನೇ ಪ್ರಶ್ನೆ 2022ರಿಂದ 2024ರವರೆಗೆ 14 ಗ್ರಾಮಗಳಲ್ಲಿ ಎಷ್ಟು ಸಂಘಟನೆಯಾಗಿದೆ? ಸಂಘ ರಚನೆ ಎಂದರೇನು? 14 ಗ್ರಾಮಗಳಲ್ಲಿ ಅಜೀವ ಸದಸ್ಯರು ಯಾವ ಗ್ರಾಮದಲ್ಲಿ ಎಷ್ಟು ಆಗಿದ್ದಾರೆ? ಸಂಘ ರಚನೆ ಎಂದರೆ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಹಲವು ಜನರು ಕೂಡಿ ರೂಪಿಸಿಕೊಳ್ಳುವ ವ್ಯವಸ್ಥೆಯೇ ಸಂಘ ರಚನೆ. ಈ ನಮ್ಮ ವಲಯದಲ್ಲಿ ಪ್ರತಿ ಗ್ರಾಮದಲ್ಲಿ ಸಂಘಟನೆಯ ಬಗ್ಗೆ ಗ್ರಾಮ ಸಭೆಯನ್ನು ಮಾಡಿ ಸಮುದಾಯದ ಜನರನ್ನು ಸೇರಿಸಿ ಸಮುದಾಯದ ಪ್ರಗತಿಪರ ಕಾರ್ಯಕ್ರಮಗಳ ಬಗ್ಗೆ ಯೋಚನೆಯನ್ನು ಮಾಡಿ ಕಾರ್ಯಗತವನ್ನು ಗೊಳಿಸ್ತಾ ಇದ್ದೇವೆ. ಆದಷ್ಟು ಹೆಚ್ಚಿನ ಸದಸ್ಯರನ್ನು ನೋಂದಾವಣೆ ಮಾಡಿ ಸಮಾಜದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸುವುದು, ಈ ಮುಖೇನ ಸಮಾಜಮುಖಿಯಾಗಿ ಕೆಲಸ ಮಾಡುವುದೇ ನಮ್ಮ ಸಂಘದ ಉದ್ದೇಶ, ಸಂಘಟನೆಯ ರಚನೆಯ ಒಂದು ಉದ್ದೇಶವಾಗಿದೆ. 14 ಗ್ರಾಮದಲ್ಲಿ ನಮ್ಮ ಗ್ರಾಮದ ಹೇಳಿ ಕೋಟೆದಾರತೆ ಹೇಳಿ ಆಗಿಲ್ಲ. ನಿಮ್ಮ ಸಂಘದಲ್ಲಿ ಸಮಾಜಮುಖಿ ಕೆಲಸಗಳಾಗ್ತಾ ಇದೆ. ಅಭಿವೃದ್ಧಿಯ ಬಗ್ಗೆ ಅಂತಂದರೆ ವರದಿಯನ್ನು ತಿಂಗಳಿನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಆ ಒಂದು ಎಜೆಂಡಾ ಕಾರ್ಯಸೂಚಿಯಲ್ಲಿ ಪ್ರತಿ ಗ್ರಾಮಗಳ ವರದಿಯನ್ನು ಒಪ್ಪಿಸುವ ಒಂದು ಕ್ರಮ ಉಂಟು. ಅದನ್ನು ನಾವು ವರದಿಯಲ್ಲಿ ಸಭೆಯಲ್ಲಿ ಮಂಡಿಸ್ತಾ ಇದ್ದೇವೆ. ಆದರೆ ಕೆಲವು ಗ್ರಾಮದವರು ವರದಿಯನ್ನು ಒಪ್ಪಿಸ್ತಾರೆ, ಕೆಲವು ಗ್ರಾಮದವರು ಬರ್ತಾ ಇಲ್ಲ. ಸೊ ನಿರ್ದಿಷ್ಟವಾಗಿ ಅಲ್ಲಿ ಪ್ರಗತಿ ಎಷ್ಟು ಆಗಿದೆ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಮುಂದಿನ ಸಭೆಯಲ್ಲಿ ಬರುವಂಥ ಕಾರ್ಯಕಾರಿ ಸಮಿತಿ ಸದಸ್ಯರಲ್ಲಿ ಅದೇ ರೀತಿ ಗ್ರಾಮ ಸಮಿತಿಯ ಅಧ್ಯಕ್ಷರಲ್ಲಿ ವಿನಂತಿಸಿ ನಿಮ್ಮ ಅಭಿವೃದ್ಧಿ ಏನಾಗಿದೆ ಬಗ್ಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬಹುದು. ಅದೇ ರೀತಿ 14 ಗ್ರಾಮದಲ್ಲಿ ಅಜೀವ ಸದಸ್ಯರು ಯಾವ ಗ್ರಾಮದಲ್ಲಿ ಎಷ್ಟು ಆಗಿದ್ದಾರೆ? ಉಳ್ಳಾಲ ಗ್ರಾಮದಲ್ಲಿ 94, ಹೊಸದಾಗಿ 4 ಈ ವರ್ಷ. ಪೆರ್ಮಣ್ಣೂರು 80, ಹೊಸದಾಗಿ 3. ಸೋಮೇಶ್ವರ 241, ಹೊಸದಾಗಿ 3. ಕೋಟೆಕಾರು 271, ಹೊಸದಾಗಿ 7. ತಲಪಾಡಿ 148, ಕಿನ್ಯ 56, ಹೊಸದಾಗಿ 3. ಮಂಜನಾಡಿ 61, ಹೊಸದಾಗಿ 2. ಮಂಜಿನಾಡಿ 61, ಹೊಸದಾಗಿ 2. ಕೋಣಾಜಿ 114, ಹೊಸದಾಗಿ 4. ಅಂಬ್ಳಮಗರು 102, ಹೊಸದಾಗಿ 2. 386, ಬೆಳ್ಮ 81, ಹರೇಕಳ 82, ಹೊಸತು 16. ಪಾವೂರು 56, ಹೊಸತು 13. ಬೋಳ್ಯಾರು 121, ಹೊಸದು 1. ಒಟ್ಟು 1593 ಸದಸ್ಯರಿದ್ದಾರೆ. ಕೋಟೆಕಾರು ಗ್ರಾಮದಿಂದ 4ನೇ ಪ್ರಶ್ನೆ. ಕೋಟೆಕಾರು ಗ್ರಾಮದಿಂದ ತಿಂಗಳ ಸಭೆಗೆ ಎಷ್ಟು ಜನ ವಲಯ ಸದಸ್ಯರು ಭಾಗವಹಿಸಿದ್ದಾರೆ ಎಂದು ಲಿಖಿತ ಪತ್ರ ನೀಡಬೇಕಾಗಿ ವಿನಂತಿ. ಕೋಟೆಕಾರೆ 2020-24 ಅವಧಿಯಲ್ಲಿ ಕೋಟೆಕಾರು ಗ್ರಾಮ ಸಮಿತಿಗೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಸತೀಶ್ ಶೆಟ್ರು, ಪ್ರಕಾಶ್ ಭಂಡಾರಿ, ಗೀತಾ ಹೆಗಡೆ ಹಾಗೆಯೇ ಮಲ್ಲಿಕಾ ಭಂಡಾರಿ ಅವರು ಆಯ್ಕೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸತೀಶ್ ಶೆಟ್ರು 10 ಸಭೆಗೆ ಹಾಜರಾಗಿದ್ದಾರೆ. ಪ್ರಕಾಶ್ ಭಂಡಾರಿ 7 ಸಭೆಗೆ ಹಾಜರಾಗಿದ್ದಾರೆ. ಗೀತಾ ಹೆಗಡೆ 12 ಸಭೆಗೆ ಹಾಜರಾಗಿದ್ದಾರೆ. ಮಲ್ಲಿಕಾ ಭಂಡಾರಿ 14 ಸಭೆಗೆ ಹಾಜರಾಗಿದ್ದಾರೆ ಕಾರ್ಯಕಾರಿ ಸಮಿತಿ. ನಿಮಗೆ ಇದನ್ನು ಲಿಖಿತವಾಗಿ ನೀಡಬೇಕಿದ್ರೆ ಮುಂದಿನ ಸಭೆಯಲ್ಲಿ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಎಜೆಂಡಾದಲ್ಲಿ ಇದು ಮಾಡ್ತೇವೆ.
ಅಲ್ಲ, ಲಿಖಿತವಾಗಿ ಕೇಳಿದ್ದೇನೆ, ನೀವು ಅದಕ್ಕೆ ಹೇಳಿ ಬೇಕಿದ್ದರೆ. 14 ಗ್ರಾಮಗಳಲ್ಲಿ ತಿಂಗಳ ಸಭೆ ಎಷ್ಟಾಗಿದೆ ಮತ್ತು ಯಾವ ಯಾವ ಕಾರ್ಯಕ್ರಮಗಳು ನಮ್ಮ ಜಾತಿ ಸಂಘಟನೆ ಪರವಾಗಿ ಆಗಿದೆ ಎಂದು ತಿಳಿಸಿ. 14 ಗ್ರಾಮಗಳ ಪೈಕಿ ಕೆಲವು ಗ್ರಾಮಗಳಲ್ಲಿ ಪ್ರತಿ ತಿಂಗಳು ಸಭೆ ಸೇರಿ ಚರ್ಚೆಯನ್ನ ಇತ್ಯಾದಿ ಕಾರ್ಯಕ್ರಮವನ್ನು ನಡೀತಾ ಇದೆ. ಕೆಲವು ಗ್ರಾಮಗಳು ಆರ್ಥಿಕ ಸಂಪನ್ಮೂಲಕ್ಕೋಸ್ಕರ ಚಿಟ್ ಫಂಡ್ ವ್ಯವಹಾರವನ್ನು ಪ್ರತಿ ತಿಂಗಳು ಗ್ರಾಮ ಸಮಿತಿಯ ಸಭೆ ಸೇರಿ ಮಾಡುತ್ತಿರುವ ಮಾಹಿತಿ ವಲಯ ಸಂಘಕ್ಕಿದೆ. ಇದರ ಬಗ್ಗೆ ಲಿಖಿತ ವರದಿಯನ್ನು ವಲಯ ಸಂಘದ ಕಾರ್ಯಕಾರಿ ಸಭೆಯಲ್ಲಿ ಮಂಡಿಸುವ ಪರಿಪಾಠ ಇರುವುದಿಲ್ಲ. ಕೆಲವು ಗ್ರಾಮ ಸಮಿತಿಗಳು ಪ್ರತಿ ವರ್ಷ ವಿಹಾರ ಯಾತ್ರೆ, ವಲಯ ಮಟ್ಟದ ಕ್ರೀಡಾ ಸ್ಪರ್ಧೆ, ಆಟಿದ ಕೂಟ, ಕ್ರೀಡೋತ್ಸವಗಳನ್ನು ವಲಯ ಮಟ್ಟದಲ್ಲಿ ಏರ್ಪಡಿಸುತ್ತಾ ಇದೆ. ಹೆಚ್ಚಿನ ಗ್ರಾಮಗಳು ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ತಾ ಇದೆ. ಸಂಘಟನೆ ಬೇಕಾಗಿ ಕೇಳ್ತಾ ಇದೆ. ಅಂದರೆ ನಮ್ಮ ಕೋಟೆಗಾರ ಗ್ರಾಮದಲ್ಲಿ 17 ವಾರ್ಡ್ ಇದೆ. 17 ವಾರ್ಡಲ್ಲಿ 3 ವಾರ್ಡು ಮುಸ್ಲಿಮರು, 14 ವಾರ್ಡು ಹಿಂದೂಗಳಿದ್ದಾರೆ, ನಮ್ಮ ಶೆಟ್ಟರುಗಳ ಮನೆಗಳಿದೆ. ಅದರಲ್ಲಿ ನಾನು ಮತ್ತು ನಮ್ಮ ಪ್ರದೀಪ್ ಚಂದ್ರ ಶೆಟ್ಟರ್ ಅವರು 9 ವಾರ್ಡನ್ನು ನಾವು ಪ್ರತಿ ಮನೆಗೆ ನಾವು ಹೋಗಿದ್ದೇವೆ. ನಮ್ಮ ಜಾತಿಯ ಮನೆಗೆ ಅವರು ಹೋಗಿ ಅವ್ರದ್ದು ಎಲ್ಲ 12 ವರ್ಷ ನಂತರ ಮೇಲ್ಪಟ್ಟವರದನ್ನು ನಾವು ಅವ್ರದ್ದು ಎಷ್ಟು ಸದಸ್ಯರಿದ್ದೇವೆ ನಾವು ಒಂದು ಲಿಸ್ಟ್ ಮಾಡಿದ್ದೇವೆ. ಸಾಧಾರಣ ಇನ್ನೂ 5 ವಾರ್ಡ್ ಬಾಕಿ ಇದೆ. ಅಂದರೆ ಅದರಲ್ಲಿ ನಾವು 100 ರೂಪಾಯಿ ಕೆಲವು ಮನೆಯವರು ಕೊಟ್ಟಿದ್ದಾರೆ, ಕೆಲವರು ನಾವು ಸದಸ್ಯರಾಗಿದ್ದಾರೆ, ಅವರು ಕೊಡಲಿಲ್ಲ. ಅದರಲ್ಲಿ 16,500 ರೂಪಾಯಿವರೆಗೆ ನಮ್ಮ ಕೈಯಲ್ಲಿ ಉಂಟು. ಅಂದರೆ ನಾವು ಅದನ್ನು ಯಾರ ಕೈಯಲ್ಲಿ ಕೊಡುವುದಂತ ಹೇಳಿದರೆ ನಮ್ಮ ಮಾನ್ಯ ಅಧ್ಯಕ್ಷರು ಇದ್ದಾರೆ. ದೇವರ ದಯೆಯಿಂದ ಪುಣ್ಯಾತ್ಮರು ಇಷ್ಟರಲ್ಲಿ ಒಂದು ಮೀಟಿಂಗ್ ಕರೀಲಿಲ್ಲ. ಈ ಮಹಾಸಭೆಯಲ್ಲೇ ಕೇಳಬೇಕು, ನಾವು ಯಾರಿಗೆ ಹಣ ಕೊಡಬೇಕು, ಅಧ್ಯಕ್ಷರು ಅದನ್ನು ಹೇಳಬೇಕು. ಒಂದು ಗ್ರಾಮದಲ್ಲಿ ಕರಿಬೇಕು, ನಮ್ಮ ಕೈಯಲ್ಲಿ ಇಟ್ಟುಕೊಳ್ಳುವುದಲ್ಲ. ಅವು ಹಣ ದುರುಪಯೋಗ ನಮ್ಮಲ್ಲೇ ಆಗಲಿಲ್ಲ, ಆದರೆ ಬೇರೆ ಕಡೆ ಯಾರ ಹತ್ರ ಕೊಡಬೇಕು ಅಂತ ಬೇಕಲ್ಲ. ಒಂದು ನಾವು ಭಿಕ್ಷೆ ಇಟ್ಟು ನಾವು ಅದರ ಕೈಯಲ್ಲಿ ಕೊಡಬೇಕು ಅಂತ ಇದ್ದರೆ ನಮ್ಮ ಸಭೆ ಆಗಬೇಕು. ಅವರ ಕೈಯಲ್ಲಿ ಕಾರ್ಯದರ್ಶಿ ಅಥವಾ ಅಧ್ಯಕ್ಷರ ಕೈಯಲ್ಲಿ ನಾವು ಕೊಡುವುದಿಲ್ಲ. ನಮಗೆ ಯಾರತ್ರ ನಿಮ್ಮ ವಲಯದ ಅಧ್ಯಕ್ಷರ ನಿಮ್ಮ ಪದಾಧಿಕಾರಿ ಅಂತ ಕೇಳ್ತಾ ಇದ್ವಿ. ಮೀಟಿಂಗ್ ಆಗಲಿ ನಮ್ಮ ಸಂಘಟನೆ 14 ಗ್ರಾಮದಲ್ಲಿ ಕೋಟೆಗಾರ ಗ್ರಾಮ ಬಹಳ ಮುಂಚೂಣಿಯಲ್ಲಿ ಇತ್ತು ಎಲ್ಲ ಕಾರ್ಯಕ್ರಮದಲ್ಲಿ. ಈಗೇನು ಆಗುವುದಿಲ್ಲ. ನಾನು ಯಾರ ಬಗ್ಗೆ ಏನು ಟೀಕೆ ಟಿಪ್ಪಣಿ ಅಲ್ಲ, ನಮ್ಮ ಸಂಘಟನೆ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇನೆ. ನಮ್ಮ ಸಂಘಟನೆ ಇಲ್ಲಿ ಆಗ್ತಾ ಇದೆ. ಅದೇ ಸಭೆ ಆಗಲಿಲ್ಲ ಅಂತ ಹೇಳಿದರೆ ಅದಕ್ಕೆ ಅರ್ಥ ಇದೆ. ನಾನೊಂದು ಹೇಳಿದೆ, ನಾನೇ ಇರುವಾಗ ನಾನು ಹೇಳಿದ್ದೇನೆ, ಒಂದೊಂದು ಈಸ ಸಭೆಯನ್ನ ಮೀಟಿಂಗನ್ನು ಒಂದೊಂದು ಗ್ರಾಮದಲ್ಲಿ ಮಾಡುವ ಅಂತ. ಇನ್ನೊಂದು ನಾಲ್ಕು ಬರುವಂಥ ಮಾಸವೇ ಇದು ನಮ್ಮದು ಮುಂದಕ್ಕೆ ಆಗುವ ಕಮಿಟಿ. ಇಲ್ಲಿ ಚುನಾವಣೆ ಆಗುವುದು ಬೇಡ. ಯಾರೇ ನಮ್ಮ ಜಾತಿಯವರು ನಮ್ಮ ಸಂಘಕ್ಕೆ ದುಡಿಯುವವರಿಗೆ ಅವಿರೋಧವಾಗಿ ಅಧ್ಯಕ್ಷರನ್ನು ಮಾಡಬೇಕು ಅಂತ ನನ್ನೊಂದು ಅಪೇಕ್ಷೆ, ನನ್ನೊಂದು ವಿನಂತಿ. ಚುನಾವಣೆ ಬೇಡ. ನಮ್ಮ ಜಾತಿಯವರದ್ದು ಎಷ್ಟು ಮನೆ ಇದೆ, ಎಲ್ಲೆಲ್ಲಿಂದ ಬಂದು ಜಾತಿ ತೆಗೆದು ಮನೆ ಮಾಡಿದ್ದಾರೆ, ಅವರೇ ಅಲ್ಲಿ ಯಾರ ಹತ್ರ ಕೇಳಬೇಕಾಗುತ್ತೆ. ನಾವೆಲ್ಲ ಅಡ್ರೆಸ್ ಸಮೇತ ತಂದಿದ್ದೇವೆ, ಅವರ ಫೋನ್ ನಂಬರ್ ಉಂಟು, ಬೀದಿಗೆ ಗ್ರಾಮಕ್ಕೆ ಬರ್ತಾರೆ. ಇನ್ನು ಮುಂದೆ ಕಾಲದಲ್ಲಿ 14 ಗ್ರಾಮದಲ್ಲಿ ಒಂದು ಒಳ್ಳೆಯ ರೀತಿಯದ್ದು ಮೊದಲಿನ ಹಾಗೆ ನಮ್ಮದು ಸಂಘಟನೆ ಆಗಿ 14 ಗ್ರಾಮದಲ್ಲಿ ಇಷ್ಟು ಜನ ಸದಸ್ಯರು, ಇನ್ನು ಮುಂದಕ್ಕೆ ಒಂದು 5,000 ಆದರು. ಈಗೇನು 1,614 ಕಾರ್ಯದರ್ಶಿಗಳು ಇದರಲ್ಲಿ ಉಂಟು. ಇದರಲ್ಲಿ 1,614 ಜನ ಆಗಲಿ, ಒಂದು 5,000 ಆದರೆ ಒಳ್ಳೆಯದಲ್ಲ. ನಮ್ಮ ಸಂಘಟನೆ ಗಟ್ಟಿಯಾಗುವುದಿಲ್ಲ. ನನ್ನ ಅಷ್ಟೇ, ಬೇರೆ ಏನೇನು ವಿನಂತಿ ಅಲ್ಲ. ಸದಸ್ಯರ ಶುಲ್ಕ ನೀವು ಯಾವ ರೀತಿಯಲ್ಲಿ ತಗೊಂಡದ್ದು? ವಲಯದ ಸಂಘದ ಸದಸ್ಯರಾಗಿ ಗ್ರಾಮ ಅದೇ ನಾನು ಕೇಳಿದ್ದೆ. ಕೋಟೆಗಾರ ಗ್ರಾಮ ಸದಸ್ಯ ನಮಗೆ ಆದೇಶ ಇಲ್ಲದೆ ನಮಗೆ ವಲಯಕ್ಕೆ ಮಾಡಲಿಕ್ಕೆ ಆಗುದಿಲ್ಲ. ವಲಯಕ್ಕೆ ವಲಯ ಸದಸ್ಯರಾಗಿ ಬರಬೇಕು, ಅದು ಮಾಡಬಹುದು. ಆದರೆ ಗ್ರಾಮದಲ್ಲಿ ಎಷ್ಟು ಬಂದರೆ ಅದರಲ್ಲಿ ಎಷ್ಟು ಜನ ವಲಯ ಸದಸ್ಯರಾಗ್ತಾರೆ ಅಂತ ಮತ್ತೆ ನೋಡಬೇಕು. ಸರಿ, ಹಾಗೆ ಚರ್ಚೆ ಮಾಡ್ತಾ ಕೃಷ್ಣಶೆಟ್ಟಿ ಅಂಚನೆ ಜಾರಂ ಸಂದರ್ಭನ ಸಲಹೆನೆ ಪೂರ್ಣವಾದ ಒಂಜಿ ಅನುಷ್ಠಾನ ಕಣೆಯರೆ ನಮ್ಮ ಪ್ರಯತ್ನ ಮಲ್ಪಗ ಅಂಚನೆ ಗ್ರಾಮ ಸಮಿತಿದ ಸಂಘಟನೆಗೆ ಬಂಡರ ಸಂಘಟನೆಗೆ ಪ್ರಯತ್ನ ಮಲ್ಪಗ ಪಣ್ಣೊಂದು ಕಾರ್ಯಕ್ರಮದ 9th ಒಂಜಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಕರಿನ ಜನವರಿ ನಮ್ಮ ಮಹಾಸಭೆ ಆಗ್ತದೆ. ಬೆಳೆದ ಬೊಕ್ಕ
ಒಂದೂವರೆ ವರ್ಷದ ಅವಧಿಯಲ್ಲಿ ನಮ್ಮ ಬಂಟರ ಸಂಘ ಉಲ್ಲಾಲ ವಲಯದ 14 ಗ್ರಾಮದ ವ್ಯಾಪ್ತಿಯಲ್ಲಿ ಅಗಲು ಪೋಯಿನಂಚಿನ ಪವಿತ್ರ ಆತ್ಮಲಿನ ನೆನವರಿಕೆ ಮತ್ತೊಂದು ಅಗಲ್ನ ಆತ್ಮಗೂ ಚಿರಶಾಂತಿ ಕೋರುವೆರೆ ಅಂಚನೆ ಅಗಲ್ನ ಕುಟುಂಬದ ಆ ಒಂಜಿ ದುಃಖನು ಸಹಿಸೋನ ಶಕ್ತಿನೇ ದೇವರ ಕೊರಡು ಪಟ್ಟದ ನಮ್ಮ ದೇವರ ಪ್ರಾರ್ಥನೆ ಮಾಡ್ತಂದು ಮಾತೆಲ್ಲ 1 ನಿಮಿಷದ ಮೌನ ಪ್ರಾರ್ಥನೆ ಮಾಡ್ಕೊಡೋದು ವಿನಂತಿ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಸಭಾಧ್ಯಕ್ಷತೆಯನ್ನು ವಹಿಸಿನ ಸುರೇಶ್ ಚೌಟ ಮಜಲ್ ಅಧ್ಯಕ್ಷರನ್ನ ನುಡಿ ಪಣೋಡ್ಕೊಂಡದ ವಿನಂತಿ ಮಾಡ್ತಾನೆ. ಸಭೆ ತುಳಗ ಒಂಜಿ ಇಸಿ ಮೀಟಿಂಗ್ ಆಗುಣಂತ ಸಭೆಲ್ಲ ಇಚ್ಚಿ ಇದು ಬಾರಿ ನಮ್ಮ ಸಂಘಟನೆಗೆ ಹಿನ್ನಡೆ ಎಂದು ಬನ್ನೋಡಿ ದಯಪಂಡ ಇನ್ನಿತ ಕೃಷ್ಣನೇ ಹೆಗಡೆ ನಮ್ಮ ಪಂಡೇರು ಸಂಘಟನೆ ನಮ್ಮ ಗ್ರಾಮ ಮಟ್ಟೋಡ ಒಂದು ಗ್ರಾಮದ ಅಧ್ಯಕ್ಷರನ್ನು ಇಸಿ ನಕಲು ಆಯ್ತಾ ಜವಾಬ್ದಾರಿ ಮೇಲೆ ತಂದು ಗ್ರಾಮ ಮಟ್ಟೋಡ ಸಂಘಟನೆ ಆಗ ಮಾತ್ರ ನಮ್ಮ ವಲಯ ಮಟ್ಟೋಡ ಕಟ್ಟಿ ಆಗೋದು. నేను ప్రతి సర్తి ನಮ್ಮ ಮೀಟಿಂಗ್ಲ ಬಂಪ ಪ್ರತಿಯೊಂದು ಗ್ರಾಮದ ಇಸಿ ನಕಲ ಇಸಿ ಮೀಟಿಂಗಿಗೆ ಹಾಜರಾಪಡಿ ಬಾರಿ ಕಮ್ಮಿ. ಕೆಲವು ಸರ್ತಿ ಕೋರಮು ದಾಂತೆಲ್ಲ ನಮ್ಮ ಕುಳಿತು ನಡೆದು ಇಂದು ನಮ್ಮ ಸಮಾಜದ ಒಂದು ಬಾರಿ ಹಿನ್ನಡೆ ಏಳು ಸರ್ತಿ ಬಂದಲ್ಲ ಇಂದು ಸರಿಪೋಪನಂಚಿನ ವಿಷಯ ಆಗ್ತದೆ. ಈಸಿ ನಕಲು ಯಾನಾಪೆ ಅಂತ ಪಟ್ಟದ್ದು ಧೂಮ್ ಬರ್ತದೆ ಗ್ರಾಮದ ದೃಷ್ಟಿಯಲ್ಲಿ ಹಾಕಲು ಬರ್ತದೆ. ವಲಯರು ನಮ್ಮ ಇಸಿ ಮೀಟಿಂಗಿಗೆ ಅಟೆಂಡ್ ಆಯ್ದಿರೋದ್ರಿಂದ ವಲಯಗಳು ಹೆಚ್ಚಿನ ನಡ್ತೊಂದು ದಾದ ಚಟುವಟಿಕೆ ಆವೊಂದು ಪನ್ಪನ ವಿಷಯ ಗ್ರಾಮ ಮಟ್ಟವು ಅವು ಹುಟ್ಟಿಯರ ಸಾಧ್ಯತೆ ಇತ್ತು. ದಯಮಾಡಿ ಏರಿ ಸಮಯ ಕೊರಿಯರ ಸಾಧ್ಯ ಉಂಡ ಅದು ಮಾತ್ರ ನಮ್ಮ ಇಸಿ ಆಗಿ ಈ ಸಂಘವು ಬರಡುವುದು ಬಂದದ್ದು ಯಾನ ಕಲಗಳಿಕ ವಿನಂತಿ ಬಂದದ್ದು. ಇಂಚೆನೆ ನಮ್ಮ ಈ ಸುಧಾರದ ಇಸಿ ಆದ ನಮ್ಮ ಇಲ್ಲಗಳು ಅಂತ ನಮ್ಮ ಸಂಘಟನೆ ಓಡಬೇಕು. ಇಂದು ಪ್ರತಿ ಮೀಟಿಂಗ್ ಆಕಳು ಬತ್ತಕ್ಕೆ ಆಕಲಿ ಬೇತ ಮಲ್ಪಲಿ ಎಂದು ಮಲ್ಪೇರಿ ಆನ ಬೇತ ಮಲ್ಕೊಂಡಲ್ಲ ಆ ಗ್ರಾಮದ ಆಕಲಿ ಸೂಚನೆ ಆದ ಬರೋದು ಆಕಳ ಆಯ್ಕೆ ಸರಿಯಾದ ಸ್ಪಂದನೆ ಕೊರಡತ್ತೆ. ಇಂದು ನಮ್ಮ ಬಾರಿ ಸಮಾಜದ ಸಂಘಟನೆಗೆ ಹಿನ್ನಡೆ ಆಗುವಂತಿನ ವಿಚಾರ ಬಂದಲೆ ನಮ್ಮ 2021 ಅಧಿಕಾರ ಜೊತೆಗಿನ ಕೊಟ್ಟರು ಸುಮಾರು 14 ಲಕ್ಷ ರೂಪಾಯಿ ಸಾಲದಲ್ಲಿ ಐಟಿ ನಮ್ಮ ಆದಾಯದ ಒಂದು ನೆಟ್ಟು ಸಾಧಾರಣ 5 ಲಕ್ಷ ರೂಪಾಯಿ ಸಾಲನು ಸಂದಾಯ ಅಂಚೆಗೆ ಐತೊಟ್ಟಿಗೆ ಸಂಘದ ಒಂದು ಜನರೇಟರ್ದ ಅವಶ್ಯಕತೆ ಇರ್ತದೆ. ಐದು ತುಂಬದ ಮಾಸಿಕ ಸಭೆ ನಾವು ಮಲ್ತ ಐಲ್ಲ ಒಂದು ಏರ್ಪಾಡು ವ್ಯವಸ್ಥೆ ಮಲ್ತ ನೆಕ್ಕೆ ಮಾತೆಲ್ಲ ಸಹಾಯ ಕೊಡ್ತೇವೆ. ನಮ್ಮ ಸಂಘದ ಕಟ್ಟಡ ಸಮಿತಿ ಅಧ್ಯಕ್ಷರಾಗಿ ನಾವು ಲೇಖಿಸಿದ್ವಿ. ಅದನ್ನ ಮುತಾಲಿಕೆದೆ ಇದು 2018 ಇಸವಿಗೆ ಲೋಕಾರ್ಪಣೆ ಆದಾಗ ನಮ್ಮ ಕಟ್ಟಡದ ಕೆಲವೊಂದು ಕೆಲಸಗಳು ಒರಿದು ಹೋದರು. ಅವು ನಮ್ಮ ದುಮ್ಮದ ಅಧ್ಯಕ್ಷರು ಜಿತೇಂದ್ರ ಶೆಟ್ಟಿ ಗೊತ್ತುಂಟು. ಪೂರ್ಣ ಪ್ರಮಾಣದ ನಮ್ಮ ಕಟ್ಟಡ ವ್ಯವಸ್ಥಿತವಾದ ಸಜ್ಜಾತಿದೆ. ದಯಬಂಡ ಇಡೀ ನನಗೆ ಆದಾಯದ ಮೂಲ ಬಂಡ ಮದಿಮೆ ನಮ್ಮ ಹಾಲ್ ಏತು ಮದಿಮೆಯ ಕಾರ್ಯಕ್ರಮಗಳು ಆಪುಲ ಐತಮಿತ್ತ ನಮ್ಮ ಆದಾಯ ಹೊಂದುದುಂಟು. ಇಡೀ ಪೂರ್ಣ ಪ್ರಮಾಣದ ನಮ್ಮ ಕಟ್ಟಡ ಆವಂದ್ರೆ ನನಗೆ ಆದಾಯ ಇಡುವಂಥ ಕೊರತೆ ಆದರು. ನನ್ನ ದುಮ್ಮದ ವರ್ಷಗಳು 25ನೇ ವರ್ಷದ ನಮ್ಮ ಪಾದಾರ್ಪಣೆ ಮತ್ತೊಂದಿಲ್ಲ. ಈ ಸಂದರ್ಭದಲ್ಲ ನಮ್ಮ ಕಟ್ಟಡದ ಪೂರ್ತಿ ಕೆಲಸವನ್ನು ಮಲ್ಕೊಡುವುದು ಮಲ್ಪಡೋಗಿ ನಮ್ಮ ಮನಸ್ಸೊಂದು ನೆಕ್ಕೆ ನಿಖಿಲ ಸಹಾಯ ಸಹಕಾರಗಳು ಕೋರೊಂದು ನಿಖಿಲ ತನು ಮನ ಧನತ ಸಹಾಯಗಳು ಅಪೇಕ್ಷೆ ಮಲ್ತೊಂದಿಲ್ಲ ಬಂದರೆ ಪ್ರತಿಯೊಂದು ಗ್ರಾಮಗಳ ಆಯಿ ನಮ್ಮ ಕಟ್ಟಡ ಆದಾಗ ಏನ ಒಂದು ದಂಪತಿಗಳನ್ನ ಪಡಬಾರ್ದಂಚಿನ ವಿಚಾರ 50,000 1 ಲಕ್ಷದ ಅಂಚಿನ ದುಡ್ಡು ಕೊಡ್ತು ಕಿತ್ತವಳ್ಳು ಈ ಪಡಬಾರ್ದಂಚಿನ ಕಾರ್ಯಕ್ರಮ ಇರ್ತದೆ. ಐನೇ ನಮ್ಮ ಪ್ರತಿ ಗ್ರಾಮಗಳ ಇನ್ನು ಮುಂದುವರಿಸೋದು ಪೋಯಿ ಆಣಿದ ದಿನಪಲ್ಲೆ ಏರಿಗೆ ಕೊರಿಯರ್ ಆಗ್ತದ
ಒರ್ಪಣಂಚಿನ ಸಾಧ್ಯತೆ ಇದ್ದದ್ದು ಕೆಲವು ಜನ ಭಾಗ್ಯ ಬದುಕು ನಗಲು ಪ್ರತಿ ಗ್ರಾಮದ ಅಧ್ಯಕ್ಷನಗಳು ಈಸಿನಗಳು ಅವು ಗ್ರಾಮಗಳು ಈ 10 ಜನ ಪುನರ್ನಾಳ ತೆರಿಪಾಲೆ ಸಾಧ್ಯಾನ ನಿಗ್ಲು ಮಲ್ಬಲೆ ಈಗಿನ ಇಂಗ್ಲೇ ವಲಯದ ಸೇರಿ ತೆರಿಪಾದು ಅಕ್ಕಲ ಒಂಜಿ ಸಂಪರ್ಕವನ್ನು ಬಂದುಕೊರ್ಲಿ ನಮ್ಮ ಎಲ್ಲಂಗಿದ 25ನೇ ವರ್ಷದ ಕಾರ್ಯಕ್ರಮವು ಈ ಕಾಮಗಾರಿನ ಪೂರ ಮುಗಿಪಡುವುದು ಅಂಡ ಕಮ್ಮಿ 75 ಲಕ್ಷ ರೂಪಾಯಿದ ಒಂಜಿ ಅಂದಾಜು ಬಜೆಟ್ ಆದನು ನೆಕ್ಕೆ ದುಡ್ಡದ ವ್ಯವಸ್ಥೆ ಅವರು ನಮ್ಮ ಒಂಜಿ ಪ್ರತಿಯೊಂದು ಗ್ರಾಮಗಳ ಒಂಜಿ 5 ಲಕ್ಷ ರೂಪಾಯಿದ ಕನಿಷ್ಠ ಬಂಡ 5 ಲಕ್ಷ ರೂಪಾಯಿದ ಒಂಜಿ ವ್ಯವಸ್ಥೆ ಆನಂದ ಈ ಕೆಲಸ ಮಲ್ಪರೆ ನಂಗೆ ಸಾಧ್ಯ ಅವು ಆ ದೃಷ್ಟಿಯಲ್ಲಿ ನಿಖಲ ವಿಜ್ಞಾಪನೆ ಬಂತದಿಲ್ಲ ನಿಖಲು ಆಣಿ ಕೊಡ್ತನಗಳು ನಮ್ಮ ಕೂಡ ಕೇಂದ್ರ ಆಗಲಿಲ್ಲ ಕೊರಿಯರ ಬಾಕಿತ್ತನಗಳು ಅದನ್ನ ಈ ನಮ್ಮ ಮೂಲ ಇದ್ದದ್ದೇ ಪರವರುಡು ವ್ಯಾಪಾರ ವ್ಯವಹಾರ ಮಂದೊಂದಿನಗಳು ಅಂಚಿನಕ್ಕೆಲ್ಲ ಒಂಜಿ ಉದಾಹರಣೆ ಪ್ರತಿ ಗ್ರಾಮದಕ್ಕೆಲ್ಲ ಒಂಜಿ ಲಿಸ್ಟ್ ಬಂತೊಂದು ಸಾಧ್ಯ ನಿಧಿ ತೂಲೆ ಇದನ್ನ ವಲಯದ ತಿರುಪಾಲೆ ಎಂಕ್ಲು ಬರ್ತದೆ ಅಕ್ಕೆಲ್ಲ ಒಂಜಿ ಸಂಪರ್ಕವನ್ನು ಮಲ್ಸದೆ ಈ ದುಂಬದ ದಿನಟು ನೆತ್ತ ಕೆಲಸವನ್ನು ಮಾಡ್ತಾರೆ ನಂಗೆ ಅನುಕೂಲ ಆಗುವುದು ಕಲ್ಪನ ದೃಷ್ಟಿದೆ ನಾನು ಈ ಪಾತ್ರವನ್ನು ಪಡೆದು ಅಂದರೆ 25ನೇ ವರ್ಷ ಪೂರ್ತಿ ಆದಾಗ ಮಸ್ತ್ ಕೆಲಸವನ್ನು ನೆಟ್ಟು ಐರನ್ನು ಲಿಫ್ಟ್ ಐರನ್ನು ನಿಂತದ ಇಂಟೀರಿಯರ್ ಐರನ್ನು ಅಂಚನೆ ಫುಲ್ಲು ನಮ್ಮ ಪೇಂಟ್ ಮಾಲ್ ಬಂದೆ ಒಂಜಿ 4 ವರ್ಷ ಅಲ್ಲಿ ಕಟ್ಟಡ ಮಸ್ತ್ ಅವ್ಯವಸ್ಥೆ ಉಂಟು ಅಂಚನೆ ಸುತ್ತು ಬಾಗಾರದ ವ್ಯವಸ್ಥೆ ಎಲ್ಲ ಅವು ಎತ್ತ ಖರ್ಚಿನ ನಮ್ಮ ಒರಿಯರಿ ಪಾಡಿನ ಸಾಧ್ಯತೆ ಖಂಡಿತ ಮಾತೆಲ್ಲ ಕಿಂಚಿತ್ ಸಹಾಯ ಕೊಡೋದಂಡ ಮಾತ್ರ ಈತ ಮಲ್ಲ ಬಜೆಟಿಂದ ನಮ್ಮ ಪೂರೈಸಲು ಸಾಧ್ಯ ಅವು ಅಂದರೆ ಅಂಜನೆ ದುಂಬದ ಅಧ್ಯಕ್ಷನಕ್ಳುಳ್ಳೇದು ಹಿರಿಯಕ್ಕಳಕ್ಳುಳ್ಳೇದು ಮಾತೆಲ್ಲ ಅವನಿಗೆ ಕೊಂಡುಡೆ ಈ ಕೆಲಸದ ಜಪ್ಪುಗ ಏನು ಯಶಸ್ವಿಯಾದ ಮುಗಿಪುಗ ನಮ್ಮ ಉಳ್ಳಾಲ ವಲಯ ಬಂಟೆರ ಸಂಘದ ಕಾಮಗಾರಿ ಕಟ್ಟಡದ ಕೆಲಸ ಪೂರ್ತಿಯಾಗಿದೆ ಎಂದು ಬಡಪಡ ಬಾಧ್ಯದ ಮತ್ಪಾದ ಕೊರಲೆ ಎಂದು ಬಡದಿಲ್ಲ ಕೈ ಮುಗಿದು ಪ್ರಾರ್ಥನೆ ಬಂದೊಂದು ಏನ ಈ ದೊಡ್ಡ ಪಾತ್ರದ ಅವಕಾಶ ಬಂದಂಗಿಲ್ಲ ಮಾತಾ ಬಂದಿಲ್ಲ ಇಲ್ಲ ಕೈ ಮುಗಿ ಒಂದು ನನ್ನ ಪಾತ್ರೆಗೂ ವಿರಾಮವನ್ನು ಈ ಭವನದ ಊರಿನ ಕಾರ್ಯ ಭಾಗವನ್ನು ಪೂರ್ತಿಗೊಳಿಸೋಣ ಒಂದು ಬಗ್ಗೆ ವಿನಮ್ರವಾದ ವಿಜ್ಞಾಪನೆ ಮತದೊಟ್ಟಿಗೆ ಅಧ್ಯಕ್ಷೀಯ ಪಾತ್ರ ವಲಯ ಅಧ್ಯಕ್ಷರಿಗೆ ಸೌಮ್ಯ ಸಂದಾಯಿತ ಮತ್ತೊಂದು ಈ ಸಭಾಲೇಸಿಗೆ ಸೌಮ್ಯ ಸಂದಾಯಿತ ಮಲ್ಪಡ್ಬಂಡದು ವಲಯದ ಉಪಾಧ್ಯಕ್ಷರ ನಂಚಿನ ಜಗದೀಶ್ ರೈ ವಿನಂತಿ ಸಂಘ ಉಳ್ಳಾಲ ವಲಯದ ಈ ಮಹಾಸಭೆತ ಅಧ್ಯಕ್ಷಸ್ಥಾನ ವಹಿಸಿನ ವಲಯದ ಅಧ್ಯಕ್ಷರಾಯಿನ ಸುರೇಶ್ ಚೌಟ್ರಿಗೆ ವಲಯ ಸಂಘದ ಪರವಾದ ಉಡದಿಂಜಿನ ಸೊಲ್ಮೇಲೆ ಅಚಿನೇ ವೇದಿಕೆ ರಾಶಿರಾಯಂಚಿನ ಪದಾಧಿಕಾರಿಗಳಿಗೆ ಮಿಗಿಲಿ ಪೂರ ವಲಯ ಸಂಘದ ಪರವಾದ ಉಡದಿಂಜಿನ ಸೊಲ್ಮೇಲೆ ವೇದಿಕೆಯಲ್ಲಿ ರಾಶಿರಾಯಂಚಿನ ಮಾಜಿ ಅಧ್ಯಕ್ಷರಿಗೆ ವಲಯ ಸಂಘದ ಪರವಾದ ಉಡದಿಂಜಿನ ಸೊಲ್ಮೇಲು ಅಂಜನೇ ಮಾಜಿ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಗ್ರಾಮ ಸಮಿತಿ ಅಧ್ಯಕ್ಷರು ಸದಸ್ಯರು ಇಲ್ಲಿ ಮೂರಿನ ಗ್ರಾಮ ಬಂಡಸಂಘ ಉಳ್ಳಾಲ ವಲಯದ ಪ್ರಭಾಗ ಉಡಲ್ದಿಂಜಿನ ಸೋಲ್ಮೇಲು ಮಾಧ್ಯಮ ಮಿತ್ರರು ಮಿಗಿಲಿಗಳ ಉಡಲ್ದಿಂಜಿನ ಸೋಲ್ಮೇಲು ತಂದಾದ ಅಂಜನೆ ಇನ್ನು ಅಭಿನಂದನೆ ಸ್ವೀಕಾರ ಮಾಡ್ತಾನೆ ಅಂಚಿನ ಆ ಮಜಿ ಪ್ರತಿಭಾನ್ವಿತರಿಗೆಲ್ಲ ಸೌಮ್ಯ